ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. V4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಏನಾಗ್ತಾ ಇದೆ ಕರ್ನಾಟಕ, ಕಳೆದ 1.5 ತಿಂಗಳಿಂದ ನಡೀತಾ ಇರುವಂಥ ಕರ್ನಾಟಕದಲ್ಲೇ ಹಾಗೂ ಬೆಳವಣಿಗೆಗಳು ನೀವೆಲ್ಲ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದೇವೆ. ಯಾವ ರೀತಿಯಾಗಿ ಕೋಮು ಧ್ರುವೀಕರಣ, ಕೋಮು ವಿಭಜನೆ ನಡೀತಾ ಉಂಟು ಮತ್ತು ನೇರವಾಗಿ ಮುಸಲ್ಮಾನ್ ಸಮುದಾಯವನ್ನೇ ಟಾರ್ಗೆಟ್ ಮಾಡಿಕೊಂಡು ಕೋಮು ಧ್ರುವೀಕರಣ ಮಾಡ್ತಾ ಇರುವಂಥ ಒಂದು ಪ್ರಕ್ರಿಯೆ. ಅದು ಬೇರೆ ಬೇರೆ ವಿಚಾರಗಳಲ್ಲಿ ನಾವು ನೋಡಿದೆವು. ಹಿಜಾಬ್, ನಂತರ ಸಂತೆ ವ್ಯಾಪಾರ, ಆಮೇಲೆ ಧ್ವನಿವರ್ಧಕ ಇರಬಹುದು. ಒಟ್ಟು ಪ್ರತಿನಿತ್ಯವೂ ಹಲಾಲ್, ಜಡ್ಕಾ ಇತ್ಯಾದಿಯಾಗಿ ಕೋಮು ಭಾವನೆಯನ್ನು ಕೆರಳಿಸುವಂಥ ಮತ್ತು ಭಾರಿ ನೇರವಾಗಿ ಸಮುದಾಯವನ್ನು ಕೋಮು ಆ್ಯಂಗಲ್ನಿಂದ, ಆಯಾಮದಿಂದ ವಿಭಜನೆ ಮಾಡುವಂಥ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ದಿನಕ್ಕೊಂದು ಅಜೆಂಡಾ ಇಟ್ಕೊಂಡು ಈ ಪರಿವಾರ ಸಂಘಟನೆಯವರು ಬರ್ತಾರೆ. ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರುವಂಥ, ಆಡಳಿತ ನಡೆಸ್ತಾ ಇರುವಂಥ ಸರ್ಕಾರ ಮೌನ ಅಥವಾ ಮೂಕ ಪ್ರೇಕ್ಷಕ ಥರ ನಿಂತಿದೆ. ಏನೋ ಮೊನ್ನೆ ನಾವು ದೇವಸ್ಥಾನದ ಬಳಿಯ ರಸ್ತೆಯಲ್ಲಿ ಸಂತೆ ವ್ಯಾಪಾರ ಮಾಡ್ತಾ ಇದ್ದ ಮುಸಲ್ಮಾನ್ ವ್ಯಾಪಾರಿಯೊಬ್ಬನ ಕಲ್ಲಂಗಡಿಯನ್ನೆಲ್ಲ ಹೊಡೆದಾಕ್ತಾರೆ. 2-3 ದಿವಸ ಬಿಟ್ಟು BJP ರಾಜ್ಯ ಅಧ್ಯಕ್ಷರು ಹೇಳ್ತಾರೆ, ಅವರ ಸಂಘಕ್ಕೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ. ಈ ರೀತಿಯ ತೇಪೆ ಹಚ್ಚುವ ಪ್ರಯತ್ನಗಳು ನಡೆಯುತ್ತೆ. ಆದರೂ ಕೂಡ ಇದರ ಜೊತೆಗೇ 40% ಕಮಿಷನ್, ಈಶ್ವರಪ್ಪ ಅವರ 40% ಕಮಿಷನ್ ಪ್ರಕರಣ, ಅನಂತರ ಆ ಕಾರಣಕ್ಕಾಗಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ, ಈ ಒಂದು ಪ್ರಕರಣ ಒಂದು ವಾರದ ಮಟ್ಟಿಗೆ ಈ ಕೋಮು ವಿಭಜನೆ ಅಥವಾ ಕೋಮು ಎಜೆಂಡಾದ ವಿಚಾರವನ್ನು ತಕ್ಕ ಮಟ್ಟಿಗೆ ಮಾಧ್ಯಮಗಳ ಸ್ಕ್ರೀನ್ನಿಂದ ಸ್ವಲ್ಪ ಬದಿಗೆ ಸರಿಸಿದ್ದೇ ಆದರೂ ಕೂಡ ಇವರು ಬಿತ್ತಿದ ವಿಷ ಬೀಜ ಅದು ಈಗ ಅಲ್ಲಲ್ಲಿ ಮೊಳಕೆ ಹೊಡಿತಾ ಉಂಟು. ಇಡೀ ಸಮಾಜವನ್ನು ಅಥವಾ ಸಮಾಜದ ಆರೋಗ್ಯ ಮತ್ತು ಸ್ವಾಸ್ಥ್ಯವನ್ನು ಕೆಡಿಸುವಂಥ ಕೆಲಸವನ್ನು ನಡೆಸ್ತಾ ಉಂಟು. ಇಂತಹ ಸಂದರ್ಭದಲ್ಲಿ ಜನ ಮಾತಾಡಬೇಕಾಗಿದೆ, ನಾಗರಿಕ ಸಮಾಜ ಮಾತಾಡಬೇಕಾಗಿದೆ, ಬಹುಸಂಖ್ಯಾತರು ಮಾತಾಡಬೇಕಾಗಿದೆ. V4Y ನಾವು ನಿರಂತರವಾಗಿ ಏನಾಗ್ತಾ ಇದೆ ಕರ್ನಾಟಕ ನಾಗರಿಕ ಜನತೆ ಏನು ಮಾಡ್ಬೋದು ಇಂಥ ಸಂದರ್ಭದಲ್ಲಿ ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ಸರಣಿ ಮಾತುಕತೆಯ ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಕನ್ನಡದ ಶ್ರೇಷ್ಠ ಚಿಂತಕರಾಗಿರುವಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಭಾಗವಹಿಸಿದರೆ, ನಾನು ಡಾಕ್ಟರ್ ಚಂದ್ರ ಪೂಜಾರಿ ಅವರನ್ನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯನ್ನು ಸ್ವಾಗತ ಮಾಡ್ತೇನೆ. ಸರ್, ಡಾಕ್ಟರ್ ಚಂದ್ರ ಪೂಜಾರಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ಕೂಡ. ಸರ್, ಕರ್ನಾಟಕದಲ್ಲಿ ನಡೀತಾ ಇರುವ ಸರಿಸುಮಾರು 1.5 ತಿಂಗಳ ಈ ಒಂದು ಬೆಳವಣಿಗೆಯನ್ನು ನೀವು ಯಾವ ರೀತಿಯಾಗಿ ನೀವು ವಿಶ್ಲೇಷಣೆ ಮಾಡ್ತೀರಿ, ಅಥವಾ ನಿಮ್ಮ ಒಬ್ಸರ್ವೇಷನ್ ಪ್ರಕಾರ ನಾವು ಎಲ್ಲಿ ಹೋಗಿ ರೀಚ್ ಆಗ್ತೀವಿ, ಕರ್ನಾಟಕ ಎಲ್ಲೋಗಿ ತಲುಪುತ್ತೆ? ಕರ್ನಾಟಕ ಮತ್ತೊಂದು UP ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಅನಿಸ್ತದೆ ನನಗೆ. ಮತ್ತೊಂದು ಉತ್ತರ ಪ್ರದೇಶ. ಯಾಕೆ ಅಂತ ಹೇಳಿದರೆ, ಆ ಉತ್ತರ ಪ್ರದೇಶದಲ್ಲಿ ಅವರು ಏನೇನು ಡೆವಲಪ್ಮೆಂಟ್ ಮಾಡದಿದ್ದರೂ ಅಡ್ಮಿನಿಸ್ಟ್ರೇಷನ್ ಅಷ್ಟು ವರ್ಸ್ಟ್ ಆಗಿತ್ತು, ಕರಪ್ಷನ್ ಇದೆ, ಎಲ್ಲ ಡೆವಲಪ್ಮೆಂಟ್ ಇಂಡಿಕೇಟರ್ಗಳಲ್ಲಿ ಅವರು ಪಾತಾಳದಲ್ಲಿದ್ದಾರೆ. ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ ಅವರು ಅತ್ಯಂತ ಕೆಳಗಿದ್ದಾರೆ. ಕೇಂದ್ರ ಸರ್ಕಾರದ ಮಾಪನ ಪ್ರಕಾರನೇ ಅವ್ರದೇ ಕೇಂದ್ರ ಸರ್ಕಾರ. ಸೊ ಅದರಲ್ಲೂ ಕೂಡ ಅವರು ಬುಡದಲ್ಲಿದ್ದಾರೆ. ಅಂಥ ರಾಜ್ಯದಲ್ಲಿ 2ನೇ ಬಾರಿ ಅವರಿಗೆ ಅಷ್ಟು ಸೀಟು ಬಂದಿದೆ ಅಂತ ಹೇಳಿದರೆ, ಈಗ ಇವರಿಗೂ ಆಗಿದೆ. ಏನು ಮಾಡುವ ಅಗತ್ಯ ಇಲ್ಲ. ಡೆವಲಪ್ಮೆಂಟು, ಅಡ್ಮಿನಿಸ್ಟ್ರೇಷನ್ನು, ಭ್ರಷ್ಟಾಚಾರ ಕಂಟ್ರೋಲ್ ಮಾಡೋದು ಅದೇನು ಅಗತ್ಯ ಇಲ್ಲ. ಸ್ವಲ್ಪ ಪಾಲರೈಸ್ ಏನು ತೊಂದರೆ ಇಲ್ಲ. ನೀವು ಉದ್ಯೋಗ ಸೃಷ್ಟಿಸುವ ಅಗತ್ಯ ಇಲ್ಲ, ಒಳ್ಳೆಯ ಶಿಕ್ಷಣ ಕೊಡುವ ಅಗತ್ಯ ಇಲ್ಲ, ಒಳ್ಳೆ ಆರೋಗ್ಯ ಕೊಡುವ ಅಗತ್ಯ ಇಲ್ಲ. ಸುಮ್ಮನೆ ನೀವು ಒಂದು ಹಿಂದೂ, ಮುಸ್ಲಿಮು, ಮೈನಾರಿಟಿ ಅಂತೇಳಿ ಅಲ್ಲಲ್ಲಿ ಕೋಮು ಭಾವನೆಯನ್ನು ಕೆರಳಿಸ್ತಾ ಇದ್ದರೆ ವೋಟಲ್ಲಿ ಗೆಲ್ಬಹುದು ಅಂತೇಳಿ ಒಂದು ಮೆಸೇಜ್ ಬಂದಿದೆ ಅಂತ ಅನಿಸ್ತದೆ ನನಗೆ. ಸೊ ಹಾಗಾಗಿ ಅಲ್ಲಿ ಉತ್ತರ ಪ್ರದೇಶದಲ್ಲಿ 80-20 ಅಂತ ಒಂದು ಫಾರ್ಮುಲಾ ಅದು ಅಲ್ಲಿ ಮಾತ್ರ ಅಲ್ಲ, ಇಲ್ಲಿ ಅಂತಲ್ಲ, ಇನ್ನು ಮುಂದೆ ಎಲೆಕ್ಷನ್ ಬರೋ ಗುಜರಾತಲ್ಲೂ ನಡೆದಿದೆ, ಮಧ್ಯಪ್ರದೇಶದಲ್ಲೂ ನಡೆದಿದೆ, ತುಂಬಾ ರಾಜ್ಯಗಳು ಎಲ್ಲೆಲ್ಲಿ ಇನ್ನು ಎಲೆಕ್ಷನ್ ಬರ್ತದ ನೆಕ್ಸ್ಟ್ ಇಯರ್, ಅಲ್ಲೆಲ್ಲ ಈ ರೀತಿಯ ಕೋಮು ಗಲಭೆಗಳು ನಡೀತಾನೆ ಇದೆ. ಸೊ ಹೀಗಾಗಿ ಮೇಲ್ನೋಟಕ್ಕೆ ನಿಮಗೆ ಕಾಣುವ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಒಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಸೊ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಹೇಳಿದ್ರೆ, ಮೆಜಾರಿಟಿ ಮುಸ್ಲಿಂ ಇದ್ದಾರೆ ಒಂದು 80%, ಅವರಲ್ಲಿ ಒಂದು 20-30% ಹಾಕಿದ್ರು ಗೆಲುವು ಖಂಡಿತ ಅಂತ ಹೇಳುವ ನಿಲುವಿಗೆ
ಬಂದಿದ್ದಾರೆ ಅವರು. ಈಗ ಸರ್, ಈ ಮಧ್ಯೆ ನಿಮ್ಮ ಮಾತಿನ ಮಧ್ಯೆ ಈಗ ಕರ್ನಾಟಕದ ಸನ್ನಿವೇಶ ನೋಡುವಾಗ ಈಗ ಒಂದು ಗಲಭೆಯ ಒಂದು ಹಂತಕ್ಕೆ ಇನ್ನೂ ಕೂಡ ಬಂದು ರೀಚ್ ಆಗಿಲ್ಲ, ಆದರೆ ಬಾರಿ ದೊಡ್ಡ ಮಟ್ಟಿಗೆ ಒಂದು ಅಪನಂಬಿಕೆಯನ್ನು ಬಿತ್ತಲಾಗ್ತಾ ಉಂಟು. ಅದು ಮುಂದಕ್ಕೆ ಅದು ನೀವು ಹೇಳೋ ಪ್ರಕಾರ ಅದು ಗಲಭೆ ಅಂತ ಸನ್ನಿವೇಶಕ್ಕೆ ಬರಬಹುದಾ? ಅಂದರೆ ಯಾವುದೇ ಈಗೇನು ನಡೀತಾ ಇದೆ ಅದೊಂದು ದೊಡ್ಡ ಮಟ್ಟಿನ ಗಲಭೆಯಾಗಿ ಕನ್ವರ್ಟ್ ಆಗಬೇಕಂತ ಆದರೆ ಏನಾಗಬೇಕು ಅಂತ ಹೇಳಿದರೆ, ನಮ್ಮ ಮೇಜರ್ ಆಗಿ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಇದೆಲ್ಲ ಅದು ಪರ್ಫಾರ್ಮ್ ಮಾಡೋದು ಸಂಪೂರ್ಣ ನಿಲ್ಲಬೇಕು. ಅಂದರೆ ಮೀಡಿಯಾ ಮತ್ತು ಲೆಜಿಸ್ಲೇಚರು ಮತ್ತು ಜುಡಿಷಿಯರಿ ವೆರಿ ಇಂಪಾರ್ಟೆಂಟ್. ಜುಡಿಷಿಯರಿ ಒಳಗೆ ಸೆಕ್ಯೂರಿಟಿ, ಪೊಲೀಸ್ ಎಲ್ಲ ಬರ್ತದೆ. ಸೊ ಇವರೆಲ್ಲ ನನ್ನ ಪ್ರಕಾರ ಕಾರ್ಯಾಂಗ. ಸೊ ಇವರೆಲ್ಲ ಅವರ ಕೆಲಸವನ್ನು ಉದ್ದೇಶಿತ ರೂಪದಲ್ಲಿ ಮಾಡದಿದ್ದರೆ ಖಂಡಿತವಾಗಿ ಇಲ್ಲಿ ಬೆಳೀತದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈಗ ಉದ್ದೇಶಿತ ರೂಪದಲ್ಲಿ ಮಾಡ್ತಾ ಇದ್ದಾರಾ? ಅದಕ್ಕೆ ನಾನು ಹೇಳ್ತಾ ಇರೋದು, ನಮ್ಮಲ್ಲಿ ಏನಾಗಿದೆ ಅಂತೇಳಿ ಒಂದು ಕಡೆಗೆ ಈಗ ಎಲ್ಲ ಸರ್ಕಾರಿ ವ್ಯವಸ್ಥೆಗಳು ಅಥವಾ ಪ್ರಜಾಪ್ರಭುತ್ವವನ್ನು ಕಾಯಬೇಕಾದ ವ್ಯವಸ್ಥೆಗಳು ಅದರ ಉದ್ದೇಶ ಪ್ರಕಾರ ಕೆಲಸ ಮಾಡ್ತಾ ಉಂಟು. ಇಲ್ಲ, ಅದೇ ಮೇಜರ್ ಫೇಲ್ಯೂರ್. ಈಗ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವರ ಇಡೀ ಉದ್ದೇಶ ಏನು ಅಂತ ಹೇಳಿದ್ರೆ ನೋಡಿ, ಭ್ರಷ್ಟಾಚಾರ ಇಲ್ಲಿ ಹೈಯೆಸ್ಟ್ ಇನ್ ಕರ್ನಾಟಕ. ಟಾಪ್ ಅಂದ್ರೆ ಗುತ್ತಿಗೆದಾರರ ಸಂಘದವರೇ 4 ತಿಂಗಳ ಮೊದಲೇ ಹೋಗಿ ದೂರು ಕೊಟ್ಟರು 40% ಅಂತ. ಹೌದು. ಈಗ ಮೊನ್ನೆಯ ಈಶ್ವರಪ್ಪ ಏನು ಪ್ರಕರಣದಲ್ಲಿ ಕೂಡ ಮೃತಪಟ್ಟಂತ ಸಂತೋಷ್ ಪಾಟೀಲ್ ಅದೇ ವಿಚಾರವನ್ನು ಹೇಳಿತ್ತು. ಹೌದು. ಅಂದ್ರೆ ಇದೇನು ಹೊಸ್ತಲ್ಲ, ಭ್ರಷ್ಟಾಚಾರ ಏನು ಹೊಸ್ತಲ್ಲ, ಹಿಂದಿನಿಂದಲೇ ಇದ್ದದ್ದು. ಬಟ್ ಈಗ ಅದರ ಪ್ರಮಾಣ ಸ್ವರೂಪ ಸ್ವಲ್ಪ ಬದಲಾಗಿದೆ ಅಂತೇಳಿ, ಸ್ವಲ್ಪ ಅಲ್ಲ ದೊಡ್ಡ ಮಟ್ಟಿಗೆ ಬದಲಾಗಿರ್ಬೇಕು. ಅವರೆಲ್ಲ ಅಷ್ಟು ದೊಡ್ಡ ಮಟ್ಟಿಗೆ ಪ್ರತಿಭಟನೆ, ಯಾರೆಲ್ಲ ದುಡ್ಡು ಕೊಡ್ತಾರೆ ಅವರು ಕೂಡ ನಮಗೆ ಇದು ಸಾಧ್ಯವೇ ಇಲ್ಲ ಅಂತ ಹೇಳೋ ಸ್ಥಿತಿಗೆ ಬರಬೇಕು ಅಂತ ಆದರೆ, ಲಂಚ ಕೊಡುವವನು ಕೂಡ ಇಷ್ಟು ಲಂಚ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಹಿಂದೆ ಕೂಡ ಕೊಟ್ಟೆ ಕೆಲಸ ಮಾಡಿಸ್ತಾ ಇದ್ದದ್ದು, ಅದೇನು ಹೊಸ್ತಲ್ಲ. ಸೊ ಅದರ ಭ್ರಷ್ಟಾಚಾರ ಕೇವಲ ಈ ಸಿವಿಲ್ ವರ್ಕಲ್ಲಿ ಮಾತ್ರ ಅಲ್ಲ, ಅವರ ಪ್ರಕಾರ ಹೆಲ್ತ್ ಸೆಕ್ಟರಲ್ಲಿ ಭಾರಿ ದೊಡ್ಡ ಮಟ್ಟಿಗಿದೆ. ಅದರ ಜೊತೆಗೆ ಎಲ್ಲೆಲ್ಲಿ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಇದೆಲ್ಲ ಬಡವರಿಗೆ ತಲುಪುವ ಅಲ್ಲಿ ಕೂಡ ದೊಡ್ಡ ಮಟ್ಟಿಗೆ ಸಮಾಜ ಕಲ್ಯಾಣ ಇಲಾಖೆ ಅಂತ ಅದು ಏನು ಮಕ್ಕಳ ಇಲಾಖೆ ಇರಬಹುದು, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರ್ಬೋದು, ಎಲ್ಲದಕ್ಕೆಲ್ಲ ನಡೀತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅವರು ಹೇಳಲಿಕ್ಕೆ ಮರ್ತೋದ್ದು, ನಾನು ಹೈಯರ್ ಎಜುಕೇಷನ್ ನಾವು ನೋಡ್ತಾ ಇದ್ದೇವೆ. ಅದೇ ಹಂಪಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಮೇಲೆ ಅಷ್ಟು ಎಲಿಗೇಷನ್ಸ್ ಇದೆ. ಅವರು ಇದು ಪ್ರಮೋಷನ್ ಮಾಡಲಿಕ್ಕೆ ದುಡ್ಡು ಕೇಳ್ತಾ ಇದ್ದಾರೆ, ಅದರ ಮೇಲೆ ಯಾವುದಪ್ಪ ಇದು ಈ ಪ್ರೊಬೇಷನ್ ಡಿಕ್ಲೇರ್ ಮಾಡಲಿಕ್ಕೆ ದುಡ್ಡು. ಸೊ ಇಷ್ಟೆಲ್ಲ ಕೇಳಿದ್ರು ಅವ್ರಿಗೆ 1 ವರ್ಷ ಪುನಃ ವಿಸ್ತರಣೆ ಎಲ್ಲ ಆಗಿದೆ. ಅಂದರೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇವತ್ತು ದುಡ್ಡು ಕೊಡದಿದ್ದರೆ ಕೆಲಸ ಆಗೋದಿಲ್ಲ, ಬಟ್ ದುಡ್ಡು ಕೊಟ್ಟರೆ ಏನೂ ಆಗ್ತದೆ ಅಂತ ಹೇಳೋ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಸರ್ಕಾರದ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಇದನ್ನು ಕಂಟ್ರೋಲ್ ಮಾಡಬೇಕಿತ್ತು. ಅದರ ಮೇಲೆ ದೊಡ್ಡ ಮಟ್ಟಿಗೆ ಗಮನ ಹರಿಸ್ತಾ ಇಲ್ಲ. ದುಡ್ಡು ಕೊಟ್ಟರೆ ಏನೋ ಆಗುತ್ತೆ ಅನ್ನೋದಕ್ಕೆ ಮೊನ್ನೆ ದಿವಸದ್ದು ಸಾಕ್ಷಿ ಇಲ್ಲೇ ಮಂಗಳೂರಲ್ಲೇ, ಮಂಗಳೂರು ಕಾರ್ಕಳ ಹೆದ್ದಾರಿ ವಿಸ್ತರಣೆ ಆಗ್ತಾ ಉಂಟು, 4 ಲೇನ್. ಸೊ ಕೃಷಿಕರದ್ದು ಅಥವಾ ಜನಸಾಮಾನ್ಯರದೆಲ್ಲ ಆಕ್ಷೇಪಗಳು, ನಮ್ಮ ಭೂಮಿಯನ್ನು ಕಳ್ಕೊಳ್ತಾ ಇದ್ದೇವೆ, ಸರಿಯಾದ ಪರಿಹಾರ ಸಿಗ್ತಾ ಇಲ್ಲ ಅಂತ. ಸೊ ಇಂತಹ ಸಂದರ್ಭದಲ್ಲಿ ದುಡ್ಡು ಕೊಟ್ಟರೆ ಸರ್ವೇಯರ್ಗೆ ಅವನು ಆ ಹೆದ್ದಾರಿ ಹೋಗುವ ಪಥವನ್ನೇ ಬದಲಿಸಿಕೊಡ್ತೇನೆ ಅಂತ ಅಲ್ಲ, ಎನಿಥಿಂಗ್ ಈಸ್ ಪಾಸಿಬಲ್ ಹಿಯರ್. ಸೊ ಅದರ ಆಡಿಯೋ ರೆಕಾರ್ಡ್ ಅನ್ನು ಅವರು ತಂದು ರಿಲೀಸ್ ಮಾಡ್ತಾರೆ ಇಲ್ಲಿ. ಸೊ ಪ್ರಶ್ನೆ ಇರೋದಂದ್ರೆ ಭ್ರಷ್ಟಾಚಾರ ಎಷ್ಟು ಸೀರಿಯಸ್ ಆಗಿದೆ. ಅನ್ಲೆಸ್ ನೀವು ಗವರ್ನೆನ್ಸ್ ಅಂದ್ರೆ ಏನಪ್ಪ? ಗವರ್ನೆನ್ಸ್ ಅಂತ ಹೇಳಿದ್ರೆ ವೆರಿ ಸಿಂಪಲ್. ನಿಮಗೇನು ಒಂದು ತೆರಿಗೆ ಕಟ್ತೀರಿ, ನೀವೇನು ಪುಕ್ಸಟ್ಟೆ ಅವರಲ್ಲಿ ಏನು ಕೇಳೋದಲ್ಲ. ನೀವು ಕಟ್ಟಿದ ತೆರಿಗೆಗೆ ಏನು ನಿಮಗೆ ಪುನಃ ಸಿಗ್ತದೆ? ನಿಮ್ಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ಆರೋಗ್ಯ ಸಿಗಬೇಕು, ಭದ್ರತೆ ಸಿಗಬೇಕು, ಮೂಲ ಸೌಕರ್ಯಗಳು ಸಿಗಬೇಕು, ಇಷ್ಟು ಕೇಳೋದು ನಾವು. ಅವರೇ ನಮಗೆ ಊಟ ಕೊಡಬೇಕು ಅಥವಾ 5 ಸ್ಟಾರ್ ಹೋಟೆಲ್ ಥರ ಫೆಸಿಲಿಟಿ ಕೊಡಬೇಕು ಅಂತ ಏನು ಕೇಳ್ತಾ ಇಲ್ಲ. ಬಟ್ ನೀವು ಅದು ಸಿಗ್ತಾ ಇಲ್ಲಲ್ಲ. ನಮ್ಮ ಶಿಕ್ಷಣ 1/3 ಮಾತ್ರ ಸರ್ಕಾರ ನಡೆಸಿದೆ. 70% ಎಜುಕೇಷನ್ ಪ್ರೈವೇಟ್ ಸೆಕ್ಟ್ರಲ್ಲಿದೆ. ನೀವು ಇಲ್ಲಿ 100 ರೂಪಾಯಿ ಆದಲ್ಲಿ 1000 ರೂಪಾಯಿ ಕೊಡಬೇಕಾಗ್ತದೆ. ಹೆಲ್ತು ಅಷ್ಟೇ, ಆಲ್ಮೋಸ್ಟ್ 70 to 70% ಅದು ಪ್ರೈವೇಟ್ ಸೆಕ್ಟರ್. ಅವರು ದೊಡ್ಡ ಮಟ್ಟಿಗೆ ಚಾರ್ಜ್ ಮಾಡ್ತಾರೆ ಅವರ ಎಲ್ಲ ಸರ್ವಿಸಸ್ಗೆ. ಸೊ ನೀವು ಹೆಲ್ತ್ ಕೊಡ್ಲಿಕ್ಕೆ ಇವರು 4, ಶಿಕ್ಷಣ ಕೊಡ್ಲಿಕ್ಕೆ ಇವರು 4, ಮೂಲ ಸೌಕರ್ಯ ನೀವು ಸ್ವಲ್ಪ ಒಳ್ಳೆ ರಸ್ತೆ ಆದರೆ ಟೋಲ್ ಗೇಟ್ ಹಾಕಿ ಅಲ್ಲಿ ಟೋಲ್ ವಸೂಲು ಮಾಡ್ತಾರೆ. ನೀವು ಒಂದು ಕಾರ್ ಅಥವಾ ವೆಹಿಕಲ್ ತೆಗೆದ್ರೆ ಅದಕ್ಕೆ ರೋಡ್ ಟ್ಯಾಕ್ಸ್ ಕಟ್ತೀರಿ. ಮತ್ತು ಪ್ರತಿ ಲೀಟರ್ ಡೀಸೆಲ್ ಪೆಟ್ರೋಲ್ ಮೇಲೆ 60% ಟ್ಯಾಕ್ಸ್ ಕಟ್ತಾ ಇದ್ದೀರಿ. ಒಂದು ಲೀಟರ್ ಮೇಲೆ 60% ಟ್ಯಾಕ್ಸ್ ಕಟ್ತಾ ಇದ್ದೀರಿ.
ಇಷ್ಟರ ಮೇಲೆ ಕೂಡ ನೀವು ಪುನಃ ಒಂದು ಒಳ್ಳೆ ರೋಡಲ್ಲಿ ಹೋಗ್ಬೇಕಾದ್ರೆ ಅದರ ಮೇಲೆ ಟೋಲ್ ಕೊಡಬೇಕಾದ್ರೆ ನಮ್ಮ ರೋಡ್ ಟ್ಯಾಕ್ಸ್ ಯಾರಿಗೆ ಕಟ್ಟೋದು ನಾವು? ಈ ಈ ಇದೆಲ್ಲ ಎಲ್ಲಿಗೆ ಹೋಗ್ತದೆ? ಯಾವುದು ಪೆಟ್ರೋಲ್ ಡೀಸೆಲ್ ಮೇಲೆ, ಅದರ ಮೇಲೆ ಸೆಸ್ 4%. ಅಂದರೆ ದಿ ಅಮೌಂಟ್ ಆಫ್ ಟ್ಯಾಕ್ಸ್ ಎಷ್ಟು ನಾವು ಕಟ್ತಾ ಇದ್ದೇವೆ ಅಂದರೆ ಯು ಕ್ಯಾಂಟ್ ಇಮ್ಯಾಜಿನ್. ದೇಶ ಅಂದರೆ ಈಗ ಕೇಂದ್ರ ಸರ್ಕಾರ ಸಂಗ್ರಹ ಮಾಡೋ ಪ್ರತಿ 100 ರೂಪಾಯಲ್ಲಿ 50 ರೂಪಾಯಿ ಡೈರೆಕ್ಟ್ ಟ್ಯಾಕ್ಸ್ ಇಂದ ಬಂದರೆ 50 ರೂಪಾಯಿ ಇಂಡೈರೆಕ್ಟ್ ಟ್ಯಾಕ್ಸ್ ಇಂದ ಬರ್ತದೆ. ಅಂದ್ರೆ ಬಡವರಿಂದಲೇ ಬರ್ತಾ ಇದೆ, ಹೌದು, ಕೇಂದ್ರ ಸರ್ಕಾರದ್ದು. ಬಟ್ ಅದೇ ರೀತಿ ನೀವು ಈ ಕಡೆ ಬಂದರೆ ಕೇಂದ್ರ ರಾಜ್ಯ ಒಟ್ಟು ಸೇರಿದರೆ 65% ಕೂಡ ಬಡವರಿಂದ ಬಂದು 35% ಮಾತ್ರ ಅವರಿಂದ ಬರ್ತಿರೋದು, ಅನುಕೂಲಸ್ಥರಿಂದ. ಸೊ ಇವತ್ತು ನಮ್ಮ ದೇಶದ ಅಭಿವೃದ್ಧಿಯನ್ನು ಮತ್ತು ಇವರು ಬಡವರು ಮಾಡೋ ಶ್ರೀಮಂತರು ಮಾಡೋ ಸಾಲವನ್ನು ಎಲ್ಲ ಕಟ್ತಾ ಇರೋದು ಈ ರೀತಿಯ ತೆರಿಗೆ. ಈಗ ನೀವು ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನೀವು ಒಂದು ವೇಳೆ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನೀವು ಈ ಹಿಂದೂ ಮುಸ್ಲಿಮು ಅಂತ ಮುಂದಕ್ಕೆ ತರದಿದ್ರೆ ಜನ ಏನು ಪ್ರಶ್ನೆ ಮಾಡ್ಬೋದಿತ್ತು? ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ರು, ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ರು. ನಾವು ಎಷ್ಟು ತೆರಿಗೆ ಕಟ್ತಾ ಇದ್ದೇವೆ, ಅದೇ ಎಲ್ಲಿ ಹೋಗ್ತಾ ಇದೆ, ನಮಗೆ ಏನು ಪುನಃ ಬರ್ತಾ ಇದೆ, ಇದರ ಬಗ್ಗೆ ಈ ವೇದಿಕೆಯಲ್ಲಿ ಚರ್ಚೆ ಆಗ್ತಾ ಇತ್ತು. ನೀವು ಇವತ್ತು ಅದು ಬಿಟ್ಟು ಏನು ಮಾತಾಡ್ತಾ ಇದ್ದೀರಿ ನೀವು? ನಾವು ಕರ್ನಾಟಕದ ಎಲ್ಲಾ ಟಿವಿ ವಾಹಿನಿಗಳು ಮುಖ್ಯಗಳು ಎಲ್ಲವೂ ಈ ಕೋಮು ಸೂಕ್ಷ್ಮ ವಿಚಾರಗಳನ್ನೇ ಎತ್ಕೊಂಡು ಅದು ನಾಳೆ ಇನ್ನಷ್ಟು ಉದ್ರೇಕಕಾರಿ ಆಗುವ ರೀತಿಯಲ್ಲಿ ಪ್ರೆಸೆಂಟ್ ಮಾಡುವಂಥದ್ದು. ಈಗ ಒಂದು ವಾರದಲ್ಲಿ ಮಾತ್ರ ನಾವೇನು ಈ 40% ವಿಚಾರ, ನಂತರದ್ದು ಈಶ್ವರಪ್ಪ ರಾಜೀನಾಮೆ, ಇದಕ್ಕೆ ಸ್ವಲ್ಪ ಮೀಸಲಾಗಿದೆ ಬಿಟ್ರೆ ಇನ್ನು ನಾಳೇನು ಮತ್ತೆ ಆಗೋದು ಅದೇ ಹೇಳೋದು. ಈಗ 40% ವಿಷಯ ಬರಬೇಕಾದ್ರೂ ಅವರೊಬ್ಬರು ಆತ್ಮಹತ್ಯೆ ಮಾಡಬೇಕಾಯ್ತು. ಒಂದು ಇಡೀ ಅಂದ್ರೆ 4 ಕೋಟಿಯಷ್ಟು ಇನ್ವೆಸ್ಟ್ ಮಾಡಿದ ಒಬ್ಬ ಕಾಂಟ್ರಾಕ್ಟರು ಎಷ್ಟು ಹಿಂಸೆ ಅನುಭವಿಸಿರ್ಬೋದು. ಸೊ ಅವರು ಆತ್ಮಹತ್ಯೆ ಮಾಡಿದ ನಂತರ ಇದೊಂದು ಇಶ್ಯೂ ಆಯಿತು. ಅದರ ಮೊದಲು ಅವರು ಪತ್ರ ಬರೆದಿದ್ರು, ಪ್ರಧಾನಿಗೆ ಬರೆದಿದ್ರು, ಮುಖ್ಯಮಂತ್ರಿ ಬರೆದಿದ್ರು. ಇದೇ ಕಾಂಟ್ರಾಕ್ಟರ್ಗಳ ಸಂಘಟನೆಗಳು ಕೂಡ ಇವರಿಗೆ ದೂರು ಕೊಟ್ಟಿದ್ದು. ಬಟ್ ಅದರ ಮೇಲೆ ಏನು ಆಕ್ಷನ್ ತಗೊಳ್ಳಿಲ್ಲ. ಯಾಕೆ ಅಂತ ಹೇಳಿದರೆ, ಜನರಿಗೆ ಹಿಂದೂ ಮುಸ್ಲಿಮು ದನ ಗಿನ ಅಂತ ತೋರಿಸಿಬಿಟ್ರೆ ಅವ್ರು ಯಾರು ಕೂಡ ಇದರ ಬಗ್ಗೆ ಮಾತಾಡೋದಿಲ್ಲ. ಊಟ ಅವ್ರು ಯಾರು ಎಲ್ಲಿವರೆಗೆ ತೊಂದರೆ ಅಲ್ಲ. JNU ಅಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮೊನ್ನೊಂದು ಗಲಾಟೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ವೆಜ್ ವರ್ಸಸ್ ನಾನ್ ವೆಜ್. ಯಾರು ಉದ್ಯೋಗ ಕೇಳಬೇಕು, ನಾವು ಅನ್ಎಂಪ್ಲಾಯ್ಮೆಂಟ್ ಇಸ್ ದೋರಿದೆ ಅಂತ ಹೇಳಿ ಚರ್ಚೆ ಮಾಡಬೇಕಾದ ಒಂದು ಸಂಸ್ಥೆಯ ವಿದ್ಯಾರ್ಥಿಗಳು ಅವರೆಲ್ಲ ತುಂಬಾ ತಿಳ್ಕೊಂಡು ವಿದ್ವಾಂಸರು, ತುಂಬಾ ರ್ಯಾಡಿಕಲ್ ಸ್ಟೂಡೆಂಟ್ಸ್ ಇರುವ ಜಾಗದಲ್ಲೂ ಕೂಡ ಇವತ್ತು ನೀವು ಇಡೀ ಎಜೆಂಡಾವನ್ನೇ ಹೇಗೆ ಶಿಫ್ಟ್ ಮಾಡಿದ್ದೀರಿ? ಊಟ ಏನು, ನೀವು ಏನು ವೆಜ್ ತಿನ್ಬೇಕಾ ನಾನ್ ವೆಜ್ ತಿನ್ಬೇಕಾ? ಹಿಂದೆ ಕೂಡ ಇವ್ರು ಮಾಡಿದ್ದು ಇದನ್ನೇ. ಎಡದಗಾಯಲ್ಲಿ ತಿನ್ಬೇಕಾ, ಬಲದಲ್ಲಿ ಕಾಣ್ಬೇಕಾ, ಉದ್ದನಾಮ ಹಾಕ್ಬೇಕಾ, ಅಡ್ಡನಾಮ ಹಾಕ್ಬೇಕಾ? ಇದೇ ಚರ್ಚೆ ಅದು ಬಿಟ್ರೆ ಯಾರು ಬೆಳೀತಾ ಇದ್ದಾರೆ ತಿನ್ನೋದನ್ನು? ಅವನ ಸ್ಥಿತಿ ಏನು? ಆ ಬೆಳೆಯುವನಿಗೇನು ಹೋಗ್ತಾ ಇದೆ? ಈ ಪ್ರಶ್ನೆ ಇವತ್ತು ಕೂಡ ಇಲ್ಲ ನಮ್ಮಲ್ಲಿ. ಇವತ್ತು ಕೂಡ ನಾವು ಶಿಕ್ಷಣದ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಆರೋಗ್ಯದ ಬಗ್ಗೆ ಚರ್ಚೆ ಮಾಡೋದಿಲ್ಲ, ನಿರುದ್ಯೋಗದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ನಿರುದ್ಯೋಗ ಇದೆ, ಅಸಮಾನತೆ ಇದೆ. ಎಷ್ಟು 70-80% ಜನ 3 ಹೊತ್ತಿನ ಊಟಕ್ಕೆ ಪರದಾಡೋ ಸ್ಥಿತಿ ಇದೆ ಇವತ್ತು. ಅದೆಲ್ಲ ತುಂಬ ಚರ್ಚೆ ಆಗಬೇಕು. ಅದೆಲ್ಲ ಚರ್ಚೆ ಆದರೆ ಇವ್ರಿಗೆ ದರೋಡೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಇವತ್ತು ನಾವು ಇದೇ MLA MP ಗಳಿಗೆ ನೀವು ಸ್ವಲ್ಪ ಆಲೋಚನೆ ಮಾಡಿ. ಅವರಿಗೆ ಸಂಬಳ ಇದೆ, ಎಷ್ಟು ಹತ್ತಿರ 1 ಲಕ್ಷದ ಸಂಬಳ ಇದೆ ಅವರಿಗೆ. ಏರಿಕೆ ಅವರೇ ಮಾಡ್ಕೊಳ್ತಾರೆ. 2 ಅವರಿಗೆ ಪೆನ್ಷನ್ ಇದೆ. 3ನೇದ್ದು ರಿಟೈರ್ ಆದ ಪೆನ್ಷನ್. ಅವ್ರ ಗವರ್ಮೆಂಟ್ ಎಂಪ್ಲಾಯೀಸ್ ಅಲ್ಲ, ಅವರೆಲ್ಲ ಭತ್ಯೆ ಇದೆ. ಅವರಿಗೆ ಅತ್ಯುತ್ತಮ ಅಂದ್ರೆ ಅವರ ಪ್ರವಾಸಕ್ಕೆ ಓಡಾಟಕ್ಕೆ ಅತ್ಯುತ್ತಮ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇದೆ. ಬ್ಯಾಂಗ್ಳೂರು ಹೋದರೆ ಅವರಿಗೆ ಇನೋವಾ ಕಾರುಗಳು ಸಿಗ್ತವೆ. ಸೊ ಅದರ ಜೊತೆಗೆ ಅವರ ಇರಲಿಕ್ಕೆ ಒಳ್ಳೆ ವಸತಿ ಇದೆ, ಊಟ ಮಾಡಲಿಕ್ಕೆ ಒಳ್ಳೆ ಊಟ ಇದೆ. ಇಷ್ಟೆಲ್ಲ ಯಾಕೆ ನಾವು ಕೊಡೋದು? ಯಾಕೆ 70% ಜನರಿಗೆ ಏನೂ ಕೊಡದೆ, ಈ 70% ಜನರಿಗೆ ಒಳ್ಳೆ ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಒಳ್ಳೆ ಕಮ್ಯುನಿಕೇಷನ್ ಇಲ್ಲ, ಒಳ್ಳೆ ವಸತಿ ಇಲ್ಲ, ಒಳ್ಳೆ ಊಟ ಇಲ್ಲ. ಏನು ಇವರೆಲ್ಲ ತ್ಯಾಗ ಮಾಡಿ ಇವ್ರನ್ನ ಅಲ್ಲಿ ಕಳಿಸೋದು, ನೋಡಿಯಪ್ಪ ನಮ್ಮ ಪರವಾಗಿ ಪಾಲಿಸಿ ಮಾಡಿ ಅಂತ. ಇವರು ಏನು ಮಾಡ್ತಾ ಇದ್ದಾರೆ? ಇವ್ರು ನಾನು ಹೇಳ್ತಲ್ಲ, ಇವರು ಆರ್ ದೇ ಫಿಟ್ ಟು ಗವರ್ನೆನ್ಸ್? ನಮ್ಮ ದೇಶವನ್ನು ಅಥವಾ ರಾಜ್ಯವನ್ನು, ಅದರ ಅರ್ಥಸ್ಥಿತಿಯನ್ನು, ರಾಜಕೀಯವನ್ನು ಮ್ಯಾನೇಜ್ ಮಾಡಲಿಕ್ಕೆ ಕಂಪ್ಲೀಟ್ ಫೇಲ್ಯೂರ್ ಆದವರು, ಗವರ್ನ್ ಮಾಡುವ ಒಂದು ನಯಾ ಪೈಸೆ ಯೋಗ್ಯತೆ ಇಲ್ಲದವರು ಇವತ್ತು ಪ್ರತಿನಿಧಿಗಳಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಅಂಥವ್ರು ಆಯ್ಕೆಯಾದ ಕಾರಣಕ್ಕೋಸ್ಕರವೇ ಹಿಂದೂ ಮುಸ್ಲಿಂ ಗಲಾಟೆಗಳು, ಕೋಮು ಗಲಗಳು ಬೇಕು. ಒಂದು ವೇಳೆ ಯೋಗ್ಯರು ಬರ್ತಿದ್ರೆ ಅವರು ಜನರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು, ಈ ಸಮಾಜ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು. ಇವ್ರಿಗೆ ಹೇಗಪ್ಪ, ಈಗ ಯಾರಾದ್ರೂ ಒಬ್ಬ, ನೀವು ಇಡೀ ದೇಶ ರಾಜ್ಯ ಬಿಡಿ, ಒಂದು ಕುಟುಂಬದ ಯಜಮಾನನೇ ಆಲೋಚನೆ ಮಾಡಿ.
ಅವನೇ ಕುಟುಂಬದ ಬಗ್ಗೆ ಜವಾಬ್ದಾರಿ ಇದೆ, ಏನು ಮಾಡ್ತಾನೆ? ಅವನ ಮಕ್ಕಳಿಗೆ ಓದಿಸ್ತಾನೆ, ಒಳ್ಳೆ ಆರೋಗ್ಯ ಕೊಡ್ತಾನೆ, ಅವರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾನೆ. ಇವ್ರಿಗೆ ಯಾರಿಗಾದರೂ ಇದೆಯಾ ಅದು? ಸೊ ಮೋಸ್ಟ್ ಅನ್ಫಿಟ್ ಪೀಪಲ್ ವಿ ಆರ್ ಇಲೆಕ್ಟಿಂಗ್, ಅಯೋಗ್ಯರಲ್ಲಿ ಅಯೋಗ್ಯರನ್ನ ಆಯ್ಕೆ ಮಾಡ್ತಾ ಇದ್ದೇವೆ. ಮೋರ್ ದೆನ್ ದ್ಯಾಟ್ ವಿ ಆರ್ ಎಲೆಕ್ಟಿಂಗ್ ಕ್ರಿಮಿನಲ್ಸ್. 43% ಕ್ರಿಮಿನಲ್ಸನ್ನು ಆಯ್ಕೆ ಮಾಡಿದ್ದೇವೆ. ಎಲ್ಲಿ? MP ಗಳಲ್ಲಿ. ಅದರ ಜೊತೆಗೆ ಸ್ಟೇಟ್ಗಳಲ್ಲಿ ಬಂದರೆ 60% ಅಷ್ಟು ಕೂಡ ಇದೆ ಬಿಹಾರದ ಎಲೆಕ್ಷನಲ್ಲಿ. ಸೊ ಇಷ್ಟು ದೊಡ್ಡ ಮಟ್ಟಿಗೆ ನೀವು ಕ್ರಿಮಿನಲ್ಗಳನ್ನು ಆಯ್ಕೆ ಮಾಡಿಕೊಂಡು ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಗುಡ್ ಗವರ್ನೆನ್ಸ್? ಸೊ ಅವರಿಗೆ ಒಂದು ಯೋಗ್ಯತೆಯೂ ಇಲ್ಲ, ಎರಡು ಆ ಮಾನಸಿಕ ಸ್ಥಿತಿನೂ ಇಲ್ಲ. ಸೊ ಅವರು ಬಯಸ್ತಾ ಇರ್ತಾರೆ ಜನ ಈ ವಿಚಾರಗಳನ್ನೇ ಮಾತಾಡ್ತಾ ಇರಲಿ, ಅಂದ್ರೆ ನೀವು ವಿಚಾರಗಳ ಬಗ್ಗೆನೇ ಅವರ ದಿನನಿತ್ಯದ ವ್ಯವಹಾರ ನಡೀತಾ ಇರಲಿ. ಅಂದ್ರೆ ಇಡೀ ಜನರ ಮಾನಸಿಕ ಸ್ಥಿತಿ ಏನಂದ್ರೆ ದಿನನಿತ್ಯ ಇದನ್ನು ಅದನ್ನ ನಾನು ಹೇಳಿದೆ, ಈಕ್ವಲಿ ಅವರೆಷ್ಟು ಜವಾಬ್ದಾರ ಅಷ್ಟರ ಮಟ್ಟಿಗೆ ಮಾಧ್ಯಮಗಳು ಕೂಡ ಜವಾಬ್ದಾರರು. ಇವರು ಒಂದು ವೇಳೆ ಮಾಧ್ಯಮ ಮಾತ್ರ ಅಲ್ಲ, ನಾನು ಕೇಳ್ತಾ ಇರೋದು ಈಗ ಪೊಲಿಟಿಕಲ್ ಲೀಡರ್ಸ್ ಹಾಗಿದ್ರು ಕಲ್ಚರಲ್ ಲೀಡರ್ಸ್ ಇದ್ದಾರೆ, ಸೋಷಿಯಲ್ ಲೀಡರ್ಸ್ ಇದ್ದಾರೆ, ಬೇರೆ ಬೇರೆ ನಾಯಕರು, ಮತ್ತೆ ಎಂಟರ್ಪ್ರನರ್ಸ್ ಇದ್ದಾರೆ ದೊಡ್ಡದು. ಈಗ ಕಿರಣ್ ಮಜುಮ್ದಾರ್ ಶಾ ಒಬ್ರು ಬಿಟ್ರೆ ಕರ್ನಾಟಕದಲ್ಲಿ ಇಷ್ಟೆಷ್ಟು ಗಲಭೆ ಆಗುವಾಗ ಯಾರು ಅದರ ವಿರುದ್ಧ ಧ್ವನಿ ಎತ್ತಿದ್ರು? ಈಗ ಇಲ್ಲಿ ಇನ್ಫೋಸಿಸ್ ಇತ್ತು, TCS ಇತ್ತು, ದೊಡ್ಡ ದೊಡ್ಡ ಕಂಪನಿಗಳು ಇದಾವಲ್ಲ, ಇದನ್ನು ಸಿಲಿಕಾನ್ ವ್ಯಾಲ್ಯೂ ಅಂತ ಹೇಳ್ತಾರಲ್ಲ, ಕಂಪನಿಗಳು ಇದ್ದವು, ಮತ್ತೆ ಖಾಸಗಿ ಉದ್ಯಮಗಳು, ವ್ಯವಹಾರ ವಲಯಗಳು, ಮತ್ತೆ ನಮ್ಮ ಆಯಾ ಜಿಲ್ಲೆಗಳಲ್ಲಿ ಇರುವಂತಹ ವ್ಯವಹಾರ ಕೂಟದ ಏನು ಉದ್ದಿಮೆದಾರರ ಕೂಟಗಳು. ನಾನು ಹೇಳ್ತಾ ಇರೋದು ಈಗ ಇಲ್ಲಿ ತಾಲೂಕು ಮಟ್ಟದಲ್ಲಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿದ್ದಾರೆ, ರಾಜ್ಯ ಮಟ್ಟದಲ್ಲಿದ್ದಾರೆ. ಇವರಿಗೆ ಎಲ್ರಿಗೂ ಒಂದು ಕನಿಷ್ಠ ನಮ್ಮ ದೇಶ, ನಮ್ಮ ರಾಜ್ಯ ಈ ರೀತಿಯ ಒಂದು ಕೋಮು ಗಲಭೆಯಿಂದ ಎಲ್ಲಿ ಹೋಗ್ತದೆ ಅಂತ ಕನಿಷ್ಠ ಕಾಳಜಿ ಇದ್ರೆ ಅವ್ರು ಮಾತಾಡಬೇಕಿತ್ತು. ಅವ್ರು ಯಾರು ಮಾತಾಡಬೇಕಾಗಿತ್ತು ಅಂತ ಹೇಳುವಾಗ ಎಸ್, ನಾವು ಅಮೆರಿಕದ ವಿಚಾರಕ್ಕೆ ಬರುವಾಗ ಅಲ್ಲಿ ಬೈಡೆನ್ ಏನು ಟ್ರಂಪ್ ಅಧಿಕಾರಕ್ಕೆ ಬಂದ ಮೊದಲ ವರ್ಷ ಆತನು ಇದೇ ರೀತಿಯ ಜೋಶಲ್ಲಿದ್ದ, ವರ್ಗೀಯ ಜನಾಂಗೀಯ ವಿಚಾರ. ಆ ಸಂದರ್ಭದಲ್ಲೆಲ್ಲ ಇಡೀ ಅಮೆರಿಕದ ಕಾರ್ಪೊರೇಟ್ ವಲಯ ಆ ಸರ್ಕಾರದ ಅಥವಾ ಆತನ ಟ್ರಂಪ್ನ ನಿಲುವನ್ನು ವಿರೋಧಿಸಿ ಮಾತನಾಡಿದೆ. ಕಾರ್ಪೊರೇಟ್ ವಲಯ ಅಲ್ಲಿ ಮೀಡಿಯಾ ಕೂಡ ತುಂಬಾ ರೆಸ್ಪಾನ್ಸಿಬಲ್. ಕೆಲವು ಮೀಡಿಯಾಗಳು ಬಿಟ್ರೆ ಮೆಜಾರಿಟಿ ಲಾರ್ಜ್ ನಂಬರ್ ಆಫ್ ಮೀಡಿಯಾಸ್ ಅಪೋಸ್ಟ್ ಅವರ ವ್ಯೂಸ್. ನಮ್ಮಲ್ಲಿ ಏನಾಗಿದೆ, ಲಾರ್ಜ್ ನಂಬರ್ಸ್ ಇದನ್ನು ಸಪೋರ್ಟ್ ಮಾಡೋದು, ಒಂದೆರಡು ಮೀಡಿಯಾಗಳು ಮಾತಾಡೋದು. ಇದಲ್ಲ ಕೇವಲ ಇದಾಯ್ತಲ್ಲ. ಎರಡನೇ ನಾನು ಹೇಳಿದ್ರೆ ಕಲ್ಚರಲ್ ಲೀಡರ್ಸ್, ಸ್ವಾಮೀಜಿಗಳು, ಕಾವಿ ಹಾಕೊಂಡ ಸ್ವಾಮೀಜಿಗಳು ಕೂಡ ರೇಪ್ ಮಾಡಿ, ಹೊಡೀರಿ, ಬಡೀರಿ, ಕೊಲ್ಲಿರಿ ಅಂತ ಹೇಳೋದು ಇದು ಒಂದು ಸಮಾಜದ ಅಧೋಪತನದ ಲಕ್ಷಣಗಳಿದು. ಇನ್ನೂ ಹೋಗಿಲ್ಲ ಅಲ್ಲಿಗೆ, ಹೋಗುವ ಲಕ್ಷಣಗಳಿದು ಆ ಕಡೆಗೆ. ನೀವು ಸ್ವಾಮೀಜಿ ಅಂತ ಹೇಳಿದ್ರೆ ಅವನು ಸರ್ವ ಪರಿತ್ಯಾಗ ಮಾಡಿದಂಥ ಒಬ್ಬ ನಿರ್ಮಲ ಮನಸ್ಸಿನ ವ್ಯಕ್ತಿ ಅಥವಾ ಅಂತ ಪೀಠದ ಗೌರವವನ್ನು ಕಾಪಾಡುವಂತೆಲ್ಲ ನಂಬಿಕೊಂಡು ಬಂದ ಒಂದು ಪರಂಪರೆ ಇದೆ. ಅಂದ್ರೆ ನಮಗೆ ಇವತ್ತು ಜನರಿಗೆ ಏನಿದೆ ಅಂತ ಹೇಳಿದ್ರೆ ನೋಡಿ, ಯೂನಿವರ್ಸಿಟಿ ಅಂತ ಹೇಳಿದ್ರೆ ತುಂಬಾ ಶಿಕ್ಷಣ ಪಡೆದವರು, ಬುದ್ಧಿವಂತರು, ಆಲೋಚನೆ ಮಾಡೋರು ಅಲ್ಲಿದ್ದಾರೆ ಅಂತ ಇದೆ. ಡಾಕ್ಟ್ರು ಅಂತ ಹೇಳಿದ್ರೆ ಅವರು ಒಳ್ಳೆ ಆರೋಗ್ಯ ಕೊಡ್ತಾರೆ ಅಂತ ಇದೆ. ಸೊ ಹೀಗೆ ಸ್ವಾಮೀಜಿ ಅಂತ ಹೇಳಿದ್ರೆ ಅವರು ನಿಜವಾಗಿ ಎಲ್ಲ ರೀತಿಯಿಂದಲೂ ಆ ಕಾವಿ ಬಟ್ಟೆ ಧರಿಸಲಿಕ್ಕೆ ಯೋಗ್ಯರು ಅಂತಿದೆ. ಬಟ್ ಇವತ್ತು ಎಂಥವರೆಲ್ಲ ಕಾವಿ ಧರಿಸಿ ಸ್ವಾಮೀಜಿ ಅಂತ ಹೇಳಿಕೊಂಡು ಎಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಸಮಾಜ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ, ಬಹಿಷ್ಕರಿಸಿದ್ದಾರೆ. ಏನಾಗ್ತದೆ? ಇನ್ನೊಂದಷ್ಟು ಜನ ಕಾವಿ ಹಾಕಿಕೊಂಡು ಬಂದು ದಿಢೀರಾಗಿ ಟಿವಿ ಮುಂದೆ ನಿಂತ್ಕೊಂಡು ಇಡೀ ಹಿಂದೂ ಸಮಾಜದ ಏನೋ ಪ್ರತಿನಿಧಿಗಳ ತರ ಕರೆ ಕೊಡ್ತಾ ಇರ್ತಾರೆ. ಕರೆ ಕೊಡುದು. ಅದೇ ರೀತಿಯಾಗಿ ಮುಸಲ್ಮಾನ್ ಸಮುದಾಯದ್ದು ಕೂಡ ಇದುವರೆಗೆ ಯಾರು ಕಾಣದೇ, ಇದುವರೆಗೆ ಯಾರು ನೋಡದೇ ಇರುವಂತ ಒಂದಷ್ಟು ಜನರು ಬಂದು ನಾವೇ ಇಡೀ ಮುಸಲ್ಮಾನ್ ಸಮುದಾಯದ ಲೀಡರ್ಗಳು, ಪ್ರತಿನಿಧಿಗಳು ತರ ಮಾತಾಡ್ತಾರೆ. ಅಲ್ಲ, ಅದು ಎರಡೂ ಕಡೆಗೆ ಅಂದ್ರೆ ನಾನು ಎರಡು ಅಂತಲ್ಲ, ಮೂಲಭೂತವಾದಿಗಳು ಎಲ್ಲ ಕಡೆಯಲ್ಲೂ ಇದ್ದಾರೆ. ಮುಸ್ಲಿಮರಲ್ಲಿ ಇರ್ಬೋದು, ಕ್ರಿಶ್ಚಿಯನ್ಸ್ ಅಲ್ಲೂ ಇದ್ದಾರೆ, ಹಿಂದೂಗಳಲ್ಲೂ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏನು ಅಂತ ಹೇಳಿದ್ರೆ ಒಂದು ಹಂತದಲ್ಲಿ ಅವರು ದೊಡ್ಡ ಮಟ್ಟಿಗೆ ಮುಂಚೂಣಿಗೆ ಬಂದಿರಲಿಲ್ಲ. ಬಟ್ ಇವತ್ತು ಎಲ್ಲ ಕಡೆ ಅವರೇ ಮುಂಚೂಣಿಯಲ್ಲಿದ್ದಾರೆ. ಯಾರು ನಿಜವಾಗಿ ಒಂದು ಆರೋಗ್ಯ, ಸ್ವಾಸ್ಥ್ಯ, ಸಮಾಜದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಅವರು ಯಾರೂ ಕೂಡ ಮುಂಚೂಣಿಗೆ ಬರ್ತಾ ಇಲ್ಲ. ಮತ್ತು ಅವರ ಮಾತುಗಳು ಕೂಡ ದೊಡ್ಡ ಮಟ್ಟಿಗೆ ಕೇಳ್ತಾನೂ ಇಲ್ಲ. ಸೊ ಇದು ನನಗೆ ದೊಡ್ಡ ಆಶ್ಚರ್ಯದ ಸಂಗತಿ. ಸೊ ಈ ರೀತಿಯ ಮೌನ ಇದೆ ಅಲ್ವಾ, ಇದು ಸಮಾಜವನ್ನು ಎಲ್ಲಿ ತಂದು ನಿಲ್ಲಿಸುತ್ತೆ ನೋಡಿ. ಬೇಸಿಕಲಿ ಈಗ ಮಾತನಾಡಬೇಕಾದವರು ಮಾತನಾಡೋದಿಲ್ಲ, ಮಾರ್ಗದರ್ಶನ ಕೊಡಬೇಕಾದವರು ಕೊಡುವುದಿಲ್ಲ. ಅಂದರೆ ನೋಡಿ, ಈಗ ನಮ್ಮ ಸಿನಿಮಾಗಳಲ್ಲೆಲ್ಲ ಏನಿದೆ ಅಂತ ಹೇಳಿದರೆ ಒಬ್ಬ ಹೀರೋ, ಒಬ್ಬ ವಿಲನ್. ಸಿನಿಮಾ ಆರಂಭ ಆಗಿ ಕೊನೆ ತನಕ ಹೀರೋಯಿಸಮೇ ಮಾಡ್ತಾ ಇರ್ತಾನೆ, ವಿಲನೇ ಮಾಡ್ತಾ ಇರ್ತಾನೆ. ಇವನು ಒಳ್ಳೇದು ಮಾಡೋದಿಲ್ಲ, ಅವನು ಕೆಟ್ಟದ್ದು ಮಾಡೋದಿಲ್ಲ. ಸೊ ಈ ರೀತಿ ಇದೆಲ್ಲ ಸಿನಿಮಾದಲ್ಲಿ. ಬಟ್ ವಾಸ್ತವದಲ್ಲಿ ಹಾಗಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಹೀರೋ ವಿಲನ್ ಇದೆ.
ಆ ಸಮಯ ಸಂದರ್ಭ ನೋಡಿಕೊಂಡು ಅದು ಪ್ರಕಟಗೊಳ್ತಾ ಇದೆ. ಸೊ ಒಂದು ವೇಳೆ ಸೊಸೈಟಿ ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಯಾವಾಗ ಮುಂಚೂಣಿಗೆ ಬರ್ತದೆ ಅಂತೇಳಿದರೆ, ಅದಕ್ಕೆ ಮುಂಚೂಣಿಗೆ ಬಂದಾಗ ರಿಸ್ಕ್ ಇಲ್ಲದಿದ್ದರೆ ಬರ್ತದೆ ಅದು. ರಿಸ್ಕ್ ಅಂದರೆ ಒಂದು ಸೋಷಿಯಲ್ ರಿಸ್ಕ್, ಅಂದರೆ ಅವನಿಗೆ ಮಾನ ಮರ್ಯಾದೆ ಇದೆಯಾ ಪ್ರಶ್ನೆ. ನಾಳೆ ನನಗೆ ಯಾರು ಹೆಣ್ಣು ಕೊಡ್ತಾರೆ, ನನ್ನನ್ನು ಯಾರು ಹತ್ತಿರ ಸೇರಿಸ್ತಾರೆ, ಎಲ್ಲರೂ ಯಾವ ಮಹಾನ್ ರೌಡಿ ಕ್ರಿಮಿನಲ್ ಅಂತೇಳಿ ಯಾರು ಬದಿಗಿಡ್ತಾರೆ ಅಂತ ಹೇಳೋ ಒಂದು ಭಯ, ಸೋಷಿಯಲ್ ಬಹಿಷ್ಕಾರ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಲೀಗಲ್, ಅಂದರೆ ಕಾನೂನಿನ ಭಯ. ನಾನು ಈ ರೀತಿ ಮಾಡಿದರೆ ನಾನು ಪೊಲೀಸ್ ಕೇಸ್ ಆಗಿ, ರೌಡಿ ಶೀಟರ್ ಆಗಿ ಎಷ್ಟು ಕೋರ್ಟ್ ಅಳಿಬೇಕು, ಎಷ್ಟು ಸ್ಟೇಷನ್ ಅಳಿಬೇಕು, ಜೈಲಿಗೆ ಹೋಗಬೇಕು, ಇದರಿಂದ ಎಲ್ಲ ನನಗೆ ಭಾರಿ ಕಷ್ಟ ಆಗ್ತದೆ ಅಂತ ಆದರೆ ಕಾನೂನಿನ ಭಯ. ಇದು ಎರಡೂ ಕಡಿಮೆ ಆದರೆ ಒಂದು ಕಡೆಗೆ ಕ್ರಿಮಿನಲ್ ಎಲಿಮೆಂಟ್ಗಳು ಜಾಸ್ತಿ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಭಯ, ಒಂದು ವೇಳೆ ನೀವು ಯಾವುದೋ ಕ್ರಿಮಿನಲ್ ಆ್ಯಕ್ಟ್ ಮಾಡಿ ನಿಮಗೆ ಪನಿಷ್ಮೆಂಟ್ ಆಗೋದಿಲ್ಲ ಅಂತ ಹೇಳೋ ಧೈರ್ಯದ ಜೊತೆಗೆ ಅದ್ರ ಜೊತೆಗೆ ಏನು ಇನ್ಸೆಂಟಿವ್ ಬರ್ತದೆ ಅಂತ ಆದರೆ ಹೀರೋ ಆಗಿ ನೀವೇನು ಮರ್ಡರ್ ಮಾಡಿದ್ದಕ್ಕೆ ನಿಮ್ಗೆ 5 ಲಕ್ಷ 25 ಲಕ್ಷ ಸರ್ಕಾರವೇ ಕೊಡ್ತದೆ ಅಂತ ಆದರೆ, ಮರ್ಡರ್ ಆದ್ದಕ್ಕೆ, ಕೊಂದದ್ದಕ್ಕೆ ಅಥವಾ ಸತ್ತದ್ದಕ್ಕೆ ಎಲ್ಲರೂ ಈಗ ಇಷ್ಟೆಲ್ಲ ಅನ್ಎಂಪ್ಲಾಯ್ಮೆಂಟ್ ಇರೋ, ಅಟ್ಲೀಸ್ಟ್ ನಮ್ಮ ಕುಟುಂಬ ನಾನು ಸಾಯ್ತೇನಪ್ಪ, ಇಬ್ಬರನ್ನು ಕೊಂದು ಸಾಯ್ತೇನೆ ಅಂತೇಳಿ ಮುಂದೆ ಬರ್ತಾರೆ. ಯಾಕೆ ಅಷ್ಟು ನಿರುದ್ಯೋಗ ಇದೆ, ಅಷ್ಟು ಪಾಪ್ಯುಲೇಷನ್ ಇದೆ ನಮ್ಮಲ್ಲಿ. ಸೊ ಯಾವಾಗ ನಾನು ಹೇಳಿದಲ್ಲ ಲಾ ಆ್ಯಂಡ್ ಆರ್ಡರ್ ಒಂದು ಕಡೆಗೆ, ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಫೇಲ್ ಆಗೋದಂದರೆ ವೆರಿ ಇಂಪಾರ್ಟೆಂಟ್, ಜುಡಿಷಿಯರಿ ಫೇಲ್ಯೂರ್. ಅದರ ಜೊತೆಗೆ ನಿಮಗೆ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಫೇಲ್ಯೂರ್ ಆಗೋದು. ನಿಮಗೆ ಸ್ವಭಾವತವಾಗಿ ಒಂದು ಹಿಂಸಾ ಪ್ರವೃತ್ತಿ ಮನುಷ್ಯನಲ್ಲಿ ಇರುತ್ತೆ. ಅದು ಈ ರೀತಿಯ ಬ್ಯಾರಿಕೇಡ್ ಇದ್ದಾಗ ಅಂದ್ರೆ ನಿಮಗೆ ಹೊರಗಿನ ಪರಿಸರ ಇದೆ ಅಲ್ಲ, ಅದು ಯಾವುದಕ್ಕೆ ಬೆಂಬಲ ಕೊಡ್ತದೆ ಅಂತ ಹೇಳೋದು ಮುಖ್ಯ. ಒಂದು ವೇಳೆ ಕ್ರಿಮಿನಲ್ ಆಕ್ಟಿವಿಟಿಗೂ ಪುರಸ್ಕಾರ ಇದೆ, ಕ್ರಿಮಿನಲ್ ಆಕ್ಟಿವಿಟಿ ಕೂಡ ನಡೆದ್ರು ಏನು ತೊಂದರೆ ಇಲ್ಲ ಅಂತ ಇದ್ರೆ ಜಾಸ್ತಿ ಜನ ಕ್ರಿಮಿನಲ್ ಆಕ್ಟಿವಿಟಿಗೆ ಬರ್ತಾರೆ. ಸೊ ಈ ಹೊತ್ತಿನ ಕರ್ನಾಟಕ ಸಂದರ್ಭದಲ್ಲಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ನಾವು ನೇರವಾಗಿ ಕಮ್ಯೂನಲ್ ಆಂಗಲ್ ಅಲ್ಲಿ ನಡೀತಾ ಇರುವಂತ ಈ ಕಮ್ಯೂನಲ್ ಅಜೆಂಡಾಗಳನ್ನು, ಕೋಮು ಅಜೆಂಡಾಗಳನ್ನು ಇಟ್ಕೊಂಡು ನಡೀತಾ ಇರುವ ಬೀದಿರಂಪಗಳು. ಅದಂದ್ರೆ ಅಲ್ಲಿ ಏನು ಕೇವಲ ಇವತ್ತು ನಡೆಯುದಂತಲ್ಲ, ಕಮ್ಯುನಲಿಸಮ್ ಆಗಲಿ ಯಾವುದೇ ಕ್ರಿಮಿನಲ್ ಆಕ್ಟಿವಿಟಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಕಾನೂನಿನ ನೇರ ಭಂಗ ಆಗ್ತಾ ಇದೆ. ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಇದೆ ಅಲ್ವಾ, ನಿಮಗೆ ಏನಿದೆ, ನಾನೊಬ್ಬ ವ್ಯಕ್ತಿಯಾಗಿ ನನಗೆ ಸ್ವತಂತ್ರವಾಗಿ ಜೀವಿಸುವ ಹಕ್ಕಿದೆ. ನಿಮಗೆ ಆ ಸ್ವತಂತ್ರವಾಗಿ ಜೀವಿಸುವ ಹಕ್ಕನ್ನು ತಿರಸ್ಕರಿಸುವ ಕೆಲಸ ಮತ್ತೊಬ್ಬರಿಂದ ನಡೀತಾ ಇರ್ತದೆ. ನೀವು ವ್ಯಾಪಾರ ಮಾಡಬಾರ್ದು, ನೀವು ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಅವ್ರನ್ನ ಮದುವೆ ಆಗಬಾರ್ದು, ಇವನು ಮದುವೆ ಆಗಬಾರ್ದು. ಸಂವಿಧಾನ ಅದನ್ನು ಕೊಟ್ಟಿದೆ, ನಮ್ಮ ಕಾನೂನು ಕೂಡ ಅದನ್ನು ಕೊಟ್ಟಿದೆ. ಸೊ ಅದನ್ನು ಔಟ್ರೈಟ್ ಆಗಿ ಒಬ್ಬ ಮತ್ತು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಕಾನೂನು ಇಲ್ಲ ಅಂತೇಳಿ. ಕಾನೂನು ಯಾರು ದಬ್ಬಾಳಿಕೆ ಮಾಡ್ತಾ ಇದ್ದಾನೆ, ಯಾರು ಹಿಂಸೆ ಮಾಡ್ತಾ ಇದ್ದಾನೆ, ಅವನನ್ನು ಕಾನೂನು ಅವನು ಪನಿಷ್ ಮಾಡಲಿಕ್ಕೆ ಫೇಲ್ ಆಗಿದೆ ಅಂತ ಅರ್ಥ. ಸೊ ದೊಡ್ಡ ಮಟ್ಟಿಗೆ ಜುಡಿಷಿಯರಿ ಮತ್ತು ಈ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಸಂಸ್ಥೆಗಳಿವೆಲ್ಲ ದೊಡ್ಡ ಮಟ್ಟಿಗೆ ಸೋತಿವೆ. ಅದು ಸೋತಾಗ ನ್ಯಾಚುರಲಿ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಸಣ್ಣ ಪುಟ್ಟ ಏನೂ ಅಲ್ಲದವರಿಗೂ ಕಾನ್ಫಿಡೆನ್ಸ್ ಬರ್ತದೆ, ಏನು ಮಾಡಬಹುದು. ಆಮೇಲೆ ಹೇಗೋ ಕರ್ನಾಟಕದ ಮುಖ್ಯಮಂತ್ರಿಗಳು ಹೇಳ್ತಾರಲ್ವಾ, ಕ್ರಿಯೆಗೆ ಪ್ರತಿಕ್ರಿಯೆ ಅಂತ. ಅದ್ರ ಜೊತೆಗೆ ಮತ್ತಷ್ಟು ಅವರಿಗೆ ಬೂಸ್ಟ್ ಕೊಡುತ್ತೆ. ಮತ್ತೊಂದು ಏನಾಗಿದೆ, ಸೋಷಿಯಲ್ ಫೇಲ್ಯೂರ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಹೀರೋಯಿಸಮ್ ಮತ್ತೆ ವಿಲನಿಸಮಿನ ವ್ಯಾಖ್ಯಾನ ಕೂಡ ಬದಲಾಗಿದೆ. ಹಿಂದೂ ಹೀರೋ ಆಗುದು ಅಂತ ಹೇಳಿದ್ರೆ ನೀವೇನು ಅಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡೋದು, ಸಮಾಜ ಸೇವೆ ಮಾಡೋದು, ಮತ್ತೆ ಯಾರು ಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡೋದು, ಬಡವರ ಪರ ನಿಲ್ಲೋದು, ಇದೆಲ್ಲ ಹೀರೋಯಿಸಮ್ ಆಗಿತ್ತು. ಬಟ್ ಈಗ ಹೀರೋಯಿಸಮ್ ಅದಲ್ಲ, ಹೊಡೆಯೋದು, ಬಡಿಯೋದು, ಕೊಲ್ಲೋದು, ಹಿಂಸಿಸೋದು. ಸೊ ಇವರಿಗೂ ದೊಡ್ಡ ಮಟ್ಟಿನ ಪುರಸ್ಕಾರ. ಈಗ ಇದೇ ಈಶ್ವರಪ್ಪನವರ ಕತೆ ತಗೊಳ್ಳಿ, ಇದು ಮೊದಲಲ್ಲ, ಹಿಂದೆ ಕೂಡ ಯಡಿಯೂರಪ್ಪನವರ ಕೇಸಲ್ಲಿ, ಮತ್ತು ಖಾಲಿ BJP ಅಲ್ಲ, ಕಾಂಗ್ರೆಸ್ಸಲ್ಲೂ ಕೂಡ ಇದೆ, ಎಲ್ಲ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇದೆ. ಏನಾಗಿದೆ ನೋಡಿ, ಅವ್ರಿಗೆ ಇಷ್ಟು ದೊಡ್ಡ ಆರೋಪ ಇದೆ ಅವರ ಮೇಲೆ. 40% ಕೇಳಿದ್ದಾರೆ, ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, FIR ರಿಜಿಸ್ಟರ್ ಆಗಿದೆ. ಆದರೂ ರಿಸೈನ್ ಮಾಡಲಿಕ್ಕೆ ಹೋಗುವಾಗ ಏನಾಯಿತು, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲಿಗರು ಶಕ್ತಿ ಪ್ರದರ್ಶನ ಅಂದರೆ ಅಷ್ಟು ಜನ ಬೆಂಬಲಿಗರು ಕೂಡ ಇದ್ದಾರಲ್ಲ ಈ ಹೊತ್ತಿಗೂ. ಈಗ ಯಡಿಯೂರಪ್ಪನವ್ರ ಹಿಂದೆ ಜೈಲಿಂದ ಬಿಡುಗಡೆ ಬರುವಾಗ ಹೇಳಿಕೊಂಡು ಬರುವಂತದ್ದು ಈ ಕ್ಷಣ ತನಕ ಕೂಡ ಅದೇನು ವಾಟ್ಸಪ್ ಅಲ್ಲಿ ಮಾತ್ರ ಸಂದೇಶ ಇರೋದು, ರೈಟಿಂಗ್ ಅಲ್ಲಿ ಅವನು ಆತ್ಮಹತ್ಯೆ ಪತ್ರ ಬರೆದಿಲ್ಲ ಅಂತ. ಬಟ್ ಇವತ್ತಿನ ಸಂದರ್ಭದಲ್ಲಿ ಕೋರ್ಟು, ಕಾನೂನು, ನ್ಯಾಯಾಲಯ, ಪೊಲೀಸ್ ವ್ಯವಸ್ಥೆನೇ ಹೇಳುತ್ತೆ, ನೀವು ವಾಟ್ಸಪ್ ಮೂಲಕ ಒಂದು ದೂರು ಸಲ್ಲಿಸಿದ್ರು ನಾವು ತಗೊಳ್ತೇವೆ ಅಂತ. ಅದೇ ಅಂದರೆ ಅದಕ್ಕೆ ಅದರಿಂದ ಮುಖ್ಯ ನನಗೆ ಅನಿಸಿದ್ದು ಇದು. ನಾನು ಹೇಳ್ತಾ ಇರೋದು ಸೊಸೈಟಿ ಕೂಡ ಈಕ್ವಲಿ ರೆಸ್ಪಾನ್ಸಿಬಲ್. ನಾವು ನಮ್ಮವನೇ ಆಗಲಿ, ಹೊರಗಿನವನವ, ನಮ್ಮ ಪಕ್ಷದ ಇರ್ಬೋದು, ನಮ್ಮ ಜಾತಿ ಇರ್ಬೋದು, ನಮ್ಮ ಧರ್ಮಕ್ಕೆ ಸೇರಿದವನು ಇರ್ಬೋದು, ಅವ ಕ್ರಿಮಿನಲ್ ಆಕ್ಟಿವಿಟಿ ಮಾಡುವಾಗ ನಾವು ಕಂಡೆಮ್ ಮಾಡದಿದ್ರೆ, ಅವನು ಅತಿಯಾದ ಭ್ರಷ್ಟಾಚಾರ ಮಾಡುವಾಗ ಕಂಡೆಮ್ ಮಾಡದಿದ್ರೆ, ಅವನು ತಪ್ಪು ದಾರಿ ಹಿಡಿದಾಗ ನಾವು ಕಂಡೆಮ್ ಮಾಡದಿದ್ರೆ
ಖಂಡಿತ ಅವ ನಮ್ಮವ, ನಮ್ಮ ಜಾತಿಯವ, ನಮ್ಮ ಧರ್ಮದವ, ನಮ್ಮ ಪಕ್ಷದವ ಅಂತ ಮಾಡಿದರೆ ಕ್ರಿಮಿನಲ್ ಆ್ಯಕ್ಟಿವಿಟಿ ಬೆಳೀತಾ ಹೋಗ್ತದೆ. ಅದು ಪಕ್ಷಪಾತಿ ಧೋರಣೆ, ಇದು ನಿಷ್ಪಕ್ಷಪಾತಿ ಧೋರಣೆ ಅಲ್ಲ. ಸೊ ಇಂಥ ಜಾಗದಲ್ಲಿ ನಿಮಗೆ ದೊಡ್ಡ ಮಟ್ಟಿನ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಕಷ್ಟ ಆಗ್ತದೆ. ಯಾಕಂದ್ರೆ ಸೋಷಿಯಲಿ ಇಷ್ಟು ದೊಡ್ಡ 140 ಕೋಟಿ ಜನ ಇರುವಲ್ಲಿ ಪೊಲೀಸರನ್ನೇ ನಾವು ದೂರಲಿಕ್ಕೆ ಸಾಧ್ಯ ಇಲ್ಲ. ಸೊಸೈಟಿ, ಕಲ್ಚರಲ್ ಲೀಡರ್ಸ್, ಅದೇ ನಾನು ಹೇಳಿದ ಈ ಧಾರ್ಮಿಕ ಸಂಸ್ಥೆಗಳು, ಮಠ ಮಂದಿರಗಳು ಏನು ಮಾಡ್ತವೆ, ಇದೆ ಪೂಜೆ ಮಾಡೋದು, ಇಷ್ಟೇನು ಅವರ ಕೆಲಸ. ಅಥವಾ ಅವರು ಕೂಡ ಒಂದೊಂದು ಪಾರ್ಟಿಯ ಪಕ್ಷದ ವತಿ, ಅದು ಅರ್ಧ ನಾನು ಹೇಳಿದಲ್ಲ, ದೇ ಆಲ್ಸೋ ಮಿಸರಬಲ್ ಫೇಲ್ಡ್ ಕಲ್ಚರಲ್ ಲೀಡರ್ಸ್. ಅವರು ನಿಷ್ಪಕ್ಷಪಾತ, ಒಂದು ಪಕ್ಷ ಧೋರಣೆಯನ್ನು ಬಿಟ್ಟು ಹೊರಗೆ ನಿಂತು ಹೀಗಲ್ಲ ಹೀಗೆ ಅಂತ ಕಠಿಣವಾಗಿ ಹೇಳೋ ಒಂದು ಸ್ವಾಮೀಜಿಯನ್ನು ನೋಡ್ಲಿಕ್ಕೆ ಆಗ್ತದೆ ನಮಗೆ. ಅದು ಬಿಡಿ, ಕೆಲವು ಸ್ವಾಮೀಜಿಗಳು ಔಟ್ ಆ್ಯಂಡ್ ಔಟು ಪಕ್ಷದ ಧೋರಣೆನೇ ತಗೊಳ್ತಾರೆ. ಇದು ಹಾಗೆ ಆಗಿದೆ, ಇದು ಹಾಗಾಗಿದೆ, ನಾವು ಇದಕ್ಕೆ ಪ್ರತಿರೋಧ ತೋರಿಸ್ತೇವೆ, ಇದನ್ನು ಬಿಡುವುದಿಲ್ಲ ಅಂತ ಈ ರೀತಿ ಅಂತ ಹೇಳಿದ್ರೆ ಅವಕಾಶ ಸಿಕ್ಕಿದ್ರೆ ಮುಂದಿನ ಚುನಾವಣೆಗೂ ನಿಲ್ತಾರೆ. ಅಂದರೆ ಇಂಥ ಸ್ಥಿತಿ, ವೆನ್ ದ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಫೇಲ್, ವೆನ್ ದ ಕಲ್ಚರಲ್ ಇನ್ಸ್ಟಿಟ್ಯೂಷನ್ಸ್ ಫೇಲ್, ವೆನ್ ದ ಡೆಮೊಕ್ರಾಟಿಕ್ ಇನ್ಸ್ಟಿಟ್ಯೂಷನ್ಸ್ ಫೇಲ್, ದೆನ್ ಏನಾಗ್ತದೆ, ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತದೆ. ಅದು ಫೇಲ್ ಅಂತ ಹೇಳೋ ಬದಲು ಎಷ್ಟೋ ಸಾರಿ ಏನಾಗ್ತದೆ ಅಂತ ಹೇಳಿದ್ರೆ, ಮೇಲ್ವರ್ಗ ಅದರ ಆಸಕ್ತಿಯನ್ನು ಕಾಪಾಡಿಕೊಳ್ಳಿಕ್ಕೆ, ರಕ್ಷಿಸಿಕೊಳ್ಳಿಕ್ಕೆ ಅದನ್ನು ಬಳಸ್ತದೆ ಅಂತ ಹೇಳ್ಬೋದು ಮತ್ತೊಂದು ರೀತಿಯಲ್ಲಿ. ಇಲ್ಲಿ ವರ್ಗದ ವಿಚಾರಕ್ಕೆ ಬರುವಾಗ ಹೌದೌದು. ಸೊ ಯಾಕಂತ ಹೇಳಿದ್ರೆ ಈ ಎಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್ ಇರಬಹುದು ಅಥವಾ ಕಮ್ಯುನಲ್ ಎಜೆಂಡಾವನ್ನು ಜಾರಿ ಮಾಡುವಂತ ಆಕ್ಟಿವಿಟೀಸ್ ಇರಬಹುದು, ಇವೆಲ್ಲದರಲ್ಲೂ ಮುಂಚೂಣಿಯಲ್ಲಿರುವವರು ಒಂದು ತಳ ಸಮುದಾಯದವರು, ಇಲ್ಲಾಂದ್ರೆ OBC ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರು, ಯಾರು ಮೇಲ್ವರ್ಗದವರು ಇರುವುದಿಲ್ಲ. ಇಲ್ಲ, ಅದು ನೀವು ನೋಡಬೇಕು. ಅದಕ್ಕೆ ವೆರಿ ಇಂಪಾರ್ಟೆಂಟ್ ನನಗೆ ಎಲ್ಲೋ ಅನ್ನಿಸ್ತದೆ, ಇದು ಕೇವಲ ಒಂದು ಇನ್ಸ್ಟಿಟ್ಯೂಷನ್ ಫೇಲ್ಯೂರ್ ಪ್ರಶ್ನೆ ಮಾತ್ರ ಅಲ್ಲ, ಇಲ್ಲಿ ಒಂದು ಸಣ್ಣ ಮಟ್ಟಿಗೆ ಕ್ಲಾಸ್ ವಾರ್, ವರ್ಗ ಸಂಘರ್ಷನೂ ಇದೆ. ಬಟ್ ಈ ವರ್ಗ ಸಂಘರ್ಷದ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಯಾರು ಈಗ ಮೇಲ್ವರ್ಗ ಕೆಳವರ್ಗ ಇದೆ ನಮ್ಮಲ್ಲಿ, ಏನು ಅಂತ ಹೇಳಿದ್ರೆ ಸ್ಥೂಲವಾಗಿ, ತುಂಬ ಅಕಾಡೆಮಿಕ್ ಆಗಿ ಮಾತಾಡಿದ್ದು ಸಾಧ್ಯ ಅಲ್ಲ, ಜಾತಿಯನ್ನು ವರ್ಗಕ್ಕೆ ಹೋಲಿಸ್ಬೋದು ಸ್ಥೂಲವಾಗಿ, ಸ್ಟ್ರಿಕ್ಟ್ ಆಗಿ ಅಲ್ಲ. ಮೇಲ್ ಜಾತಿ ಅಂದ್ರೆ ಅಪ್ಪರ್ ಕ್ಲಾಸ್, ಹಿಂದೆ ವರ್ಗ ಅಂತ ಹೇಳುವಾಗ ಅದು ಶ್ರಮಿಕ ವರ್ಗ ಅಂತ ಇತ್ತು. ಈಗ ಅಂದ್ರೆ ನಾನು ಅಂದ್ರೆ ಸ್ಥೂಲವಾಗಿ ಹೇಳಿದ್ದು, ನಾನು ತುಂಬಾ ಅದನ್ನು ವಿಮರ್ಶೆ ಮಾಡಿದರೆ ಅದರ ಸಾಕಷ್ಟು ದೋಷ ಇದೆ. ಸ್ಥೂಲವಾಗಿ ಅಪ್ಪರ್ ಕಾಸ್ಟ್ ಅಂದ್ರೆ ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್ ಅಂದ್ರೆ ಲೋವರ್ ಕ್ಲಾಸ್, ಮಿಡ್ ಕ್ಲಾಸ್ ಅಂದ್ರೆ ಮಿಡ್ ಕ್ಲಾಸ್ ಅಂತೇಳಿ ಒಂದು ಸ್ಥೂಲ ಹೋಲಿಕೆ ಮಾಡ್ಬೋದು. ಸೊ ಈ ಹೋಲಿಕೆ ಮಾಡುವಾಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಈ ಹಿಂದೆ ಈ ಕಾಂಗ್ರೆಸ್ ಆಡಳಿತ ಇರುವಾಗ ಏನು ಬೇರೆ ಬೇರೆ ಕಾರಣಕ್ಕೆ ಕೆಲವೊಂದು ಪಾಲಿಸಿಗಳು, ಬ್ರಾಡ್ ಪಾಲಿಸಿಗಳು, ರಿಸರ್ವೇಷನ್, ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ರಿಸರ್ವೇಷನ್, ಮತ್ತು ಅದರ ಜೊತೆಗೆ ಈ ರೈಟ್ ಟು ಡೆವಲಪ್ಮೆಂಟು, ಅಂದರೆ ಎಷ್ಟೋ ರೈಟ್ ಟು ಡೆವಲಪ್ಮೆಂಟ್ ಬಂದು, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬಂತು, ಮತ್ತು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಬಂತು, ರೈಟ್ ಟು ಎಂಪ್ಲಾಯ್ಮೆಂಟ್ ಬಂತು, ಫಾರೆಸ್ಟ್ ರೈಟ್ಸ್, ಟ್ರೈಬಲ್ಸ್ಗೆ ಒಂದು 15 ವರ್ಷ ವಾಸ ಇದ್ರೆ ಆ ಭೂಮಿ ಅವರಿಗೆ ಅಂತೇಳಿ ಅದು ಬಂತು, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಂತು, ತುಂಬ ಎಲ್ಲ ಕಾಯ್ದೆಗಳು ಬಂದು ಬಡವರಿಗೆ ಪರ ಆಗುವಂಥದ್ದು. ಅದರ ಜೊತೆಗೆ 73rd ಮತ್ತು 74th ಅಮೆಂಡ್ಮೆಂಟ್ ಆಗಿ ಡಿಸೆಂಟ್ರಲೈಸೇಷನ್, ಲೋಕಲ್ ಬಾಡೀಸ್ ಜಾಸ್ತಿ ಎಂಪವರ್ ಆದವು, ಅವರಿಗೆ ಒಂದು ಏನು ಅಂತ ಹೇಳಿದ್ರೆ ಹೆಚ್ಚಿನ ಮಟ್ಟಿಗೆ ಅವರಿಗೆ ದುಡ್ಡು ಸ್ವಾಯತ್ತತೆ ಕೊಡಬೇಕು, ಅನುದಾನ ಕೊಡಬೇಕು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಯಿತು, ಸ್ಟೇಟ್ ಫಿನಾನ್ಷಿಯಲ್ ಕಮಿಷನ್ ಫಾರ್ಮ್ ಆಯಿತು. ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ, ತಳಸ್ತರದ ಜನರು ಅವರ ಬದುಕನ್ನು ಅವರಿಗೆ ಬೇಕಾದಾಗೆ ನಿರ್ಧರಿಸಿಕೊಳ್ಳುವ ಸ್ಟ್ರಕ್ಚರ್ಗಳು ಬಂದವು. ಇದೆಲ್ಲ ಆ ಹೊತ್ತಿಗೆ ನಡೆದ ಕೆಲವು ಬದಲಾವಣೆಗಳು. ಇದೆಲ್ಲವೂ ಬಡವರ ಪರ ಅಂತಲ್ಲ, ನಾನು ಹೇಳ್ದಲ್ಲ, ಪ್ರತಿ 100 ರೂಪಾಯಲ್ಲಿ 10 ರೂಪಾಯಿ ಬಡವರಿಗೆ ಹೋಗುವ ಒಂದು ವ್ಯವಸ್ಥೆ ಇತ್ತು, ಶುರುವಾಯಿತು. ಬಟ್ ಇದೇ ಕೆಲವು ಮೇಲ್ವರ್ಗಕ್ಕೆ ಏನಾಯಿತು ಅಂತ ಹೇಳಿದ್ರೆ, ಈ ರಿಸರ್ವೇಷನ್ ಬಗ್ಗೆ. ಸೊ ರಿಸರ್ವೇಷನ್ ಅದು ಎಷ್ಟು ತಳವರ್ಗಕ್ಕೆ ಲಾಭನೂ ಅಷ್ಟೇ ನಷ್ಟವೂ ಇದೆ ಅದರಲ್ಲಿ. ಸೊ ತಳವರ್ಗಕ್ಕೆ ಏನಾಯಿತು ಅಂತ ಹೇಳಿದ್ರೆ, ಎಲ್ಲ ಅವ್ರಿಗೆ ಕೊಡ್ತಾ ಇದ್ರೆ ನಮಗೇನು ಸಿಗ್ತದೆ. ಸೊ ಹೀಗಾಗಿ ನಾವು ಅನ್ಲೆಸ್ ಈ ಮುಂಚೆಗೆ ಬರೋದಿದ್ರೆ ಆಗೋದಿಲ್ಲ ಅಂತೇಳಿ. ಸೊ ಇಲ್ಲಿ ನಾನು ಆ ಪ್ರಶ್ನೆ ಬಂದಾಗ ಇವ್ರು ಏನು ಮಾಡಿದರು, ನೇರವಾಗಿ ಈಗ ವರ್ಗ ಪ್ರಶ್ನೆ ನಮ್ಮಲ್ಲಿ ತಂದರೆ ಕಷ್ಟ ಇದೆ, ಅದನ್ನು ಕಮ್ಯುನಿಸ್ಟ್ ಇದ್ದಾರೆ. ಸೊ ಅದರ ಬದಲು ಹಿಂದೂ ಮುಸ್ಲಿಂ ಗಲಾಟೆ ತಂದರೆ, ಸೊ ವರ್ಗ ಅಂದರೆ ವರ್ಗಕ್ಕಿಂತ ಹೆಚ್ಚು ಕಮ್ಯುನಲ್ ಪಾಲಿಟಿಕ್ಸ್ ಇಸ್ ಮೋರ್ ಅಡ್ವಾಂಟೇಜಸ್. ಯಾಕೆ ಅಂತ ಹೇಳಿದ್ರೆ, ಕಮ್ಯುನಲ್ ಪಾಲಿಟಿಕ್ಸ್ ತಂದರೆ ನೀವು ಏನಾಗ್ತದೆ, ಇದೇ 2 ಲಾಭ. ಒಂದು, ನೀವು ಇಡೀ ಸ್ಟ್ರೀಟ್ ವಾರಿಗೆ ಇದೇ ದಲಿತರು, ಬುಡಕಟ್ಟು, OBCಗಳನ್ನು ಬಳಸ್ಬೋದು. ಸೊ ಆಗ ಅವರು ಎಲ್ಲಿಗೆ ಹೋಗಬೇಕು, ಪರೀಕ್ಷೆಗೆ ಹೋಗುವವರು ಮಾವಿನ ಹಣ್ಣು ಮರಕ್ಕೆ ಕಲ್ಲು ಬಿಸಾಕೋದು ಶುರು ಮಾಡ್ತಾರೆ. ಅವರು ಎಲ್ಲಿಗೆ ಹೋಗಬೇಕು ಅದನ್ನು ಮರೆತು ಅವರು ಇವರ ಹಿಂದೆ ಕಮ್ಯುನಲ್, ಹಿಂದೂ ಮುಸ್ಲಿಂ, ಇಡೀ ನಮ್ಮ ಎಲ್ಲ
ಸೋಲಿಗೆ ನಮ್ಮ ಎಲ್ಲ ಸಮಸ್ಯೆಗೆ ಮುಸ್ಲಿಮರೇ ಕಾರಣ ಅಂತ ಇವರು ಹೇಳಿದ್ದನ್ನು ನಂಬಿ ಅವರೊಟ್ಟಿಗೆ ಹೋರಾಟಕ್ಕೆ ಇಳಿತಾರೆ. ಸೊ ಅಷ್ಟರ ಮಟ್ಟಿಗೆ ಇವರ ಅಭಿವೃದ್ಧಿ ಕುಂಠಿತಗೊಳ್ತದೆ ಮತ್ತು ಅವರು ಎಲ್ಲಿ ಅವ್ರದ್ದೇ ಆದ ಒಂದು ಪಾಲಿಟಿಕ್ಸ್ ಆಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ನ್ಯಾಚುರಲಿ ಆಗೇನಾಗ್ತದೆ ಅಂತ ಹೇಳಿದರೆ, ನೀವು ಯಾರು ಕಮ್ಯುನಲ್ ಪಾಲಿಟಿಕ್ಸನ್ನು ಮುಂದೆ ಮೇಲ್ವರ್ಗ ತರ್ತದ, ಸೊ ಅದರ ಹಿಂದೆ ಹೋಗುವಾಗ ನ್ಯಾಚುರಲಿ ಇಲೆಕ್ಷನಲ್ಲೂ ಅವ್ರಿಗೆ ಓಟ್ ಹಾಕಿದ ಕೂಡಲೇ ಸೊ ಅವರಿಗೆ ಬೇಕಾದ ಪಾಲಿಸಿ ಅಂತ ತರ್ತಾರೆ ಅವರು. ಈಗ ನೀವು ನೋಡಿದ್ರಲ್ಲ ಇವತ್ತಿನ ದಿನಗಳಲ್ಲಿ ಒಂದು ಪಾಲಿಸಿ ಇದೆಯಾ? ರಿಸರ್ವೇಷನ್ ನಾವು ಮಾತಾಡಿದ್ದು ಯಾರಿಗೆ ಅಂದರೆ, ಈಗ ಒಬ್ಬ ದಲಿತ ಕೆಳಗಿನ ವರ್ಗದಲ್ಲಿ 100 ಜನರಲ್ಲಿ 10 ಜನರಿಗೆ ಉದ್ಯೋಗ ಸಿಕ್ಕಿದರೆ ಮೇಲಿನವರಿಗೆ ಭಾರಿ ದೊಡ್ಡ ಅನ್ಯಾಯ ಆಯಿತು ಅಂತ ಅನಿಸ್ತದೆ. ಕಸಿವಿಸಿ ಮೇಲಿನಲ್ಲಿ ಅವರಲ್ಲಿ 100 ಜನರಲ್ಲಿ 90 ಜನರಿಗೆ ಏನು ತೊಂದರೆ ಅಲ್ಲ, ಅಲ್ಲಿಂದಲ್ಲಿ ಇದ್ದಾರೆ. 10 ಜನರಿಗೆ ಭಾರಿ ಸಮಸ್ಯೆ ಇದೆ ಅಂತಂದರೆ ಅದು ದೊಡ್ಡ ಸಮಸ್ಯೆ ಅಂತ ಮಂಡಿಸ್ತಾರೆ ಅವರು. ಈಗ ನೀವು ನೋಡಿದಿರಲ್ಲ, ಕಾಶ್ಮೀರಿ ಫೈಲ್ಸ್ ಸಿನಿಮಾ ಇರ್ಬೋದು, ಇನ್ನು ಬ್ರಾಹ್ಮಿನ್ ಫೈಲ್ಸ್ ಸಿನಿಮಾನೂ ಬರ್ಬೋದು, ಮತ್ತು ಬೇರೆ ಫೈಲ್ಸ್ ಸಿನಿಮಾಗಳು ಬರ್ತವೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನೀವು ಹೇಳ್ತಾರೆ ನೀವು ದಲಿತ ಫೈಲ್ಸ್ ಅನ್ನು ತೆಗೆದೊಮ್ಮೆ ನೋಡಿ ಅಂತ ಅವ್ರು ಹೇಳ್ತಾರೆ. ಬಟ್ ಲಾರ್ಜರ್ ಸೊಸೈಟಿ ಸ್ಥಿತಿಯನ್ನು ಕಳೆದ 70-75 ವರ್ಷದ ಸ್ಥಿತಿಯನ್ನು ತೆಗೆದೊಮ್ಮೆ ನೋಡಿ ಅಂತ ಹೇಳ್ತಾರೆ. ಬಟ್ ಅವ್ರು ಏನು ಹೇಳ್ತಾರೆ, ನೀವು ಇಷ್ಟವರೇ ಮಾತಾಡಿ ದಲಿತರ ಬಗ್ಗೆನೇ ಮಾತಾಡಿದ್ದು ಅಂತ ಹೇಳ್ತಾರೆ ಅವರು. ನೀವು ಬ್ರಾಹ್ಮಣರ ಬಗ್ಗೆ ಎಲ್ಲಿ ಮಾತಾಡಿದ್ದೀರಿ? ಬ್ರಾಹ್ಮಣರಿಗೆ ಅನ್ಯಾಯ ಆಗ್ತಾ ಇಲ್ವಾ? ಕಾಶ್ಮೀರ ಪಂಡಿತರ ಬಗ್ಗೆಯಲ್ಲಿ ಅವರಿಗೆ ಅನ್ಯಾಯ ಆಗೋದಿಲ್ಲ, ಅವರು ಸತ್ತಿಲ್ವೋ, ಅವರಲ್ಲಿ ಬಡವರಿಲ್ವಾ? ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಅಂತೇಳಿ ಅದಕ್ಕೆ ನಾನು ಹೇಳಿದ್ದು, ಈ SC ST OBCಗಳಲ್ಲಿ 100 ಜನರಿಗೆ 10% ಏನೋ ಲಾಭ ಆದರೆ ಅದು 100 ಜನಕ್ಕೆ ಆದಾಗೆ ಈ ಮೀಡಿಯಾಗಳು ಚರ್ಚೆ ಮಾಡ್ತವೆ. ವೆರಸ್ ರಿಸರ್ವೇಶನ್ ಮೂಲಕ ಎಲ್ಲ ಅವಕಾಶಗಳನ್ನು ತಳವರ್ಗದವರು ಪಡ್ಕೊಂಡಿದ್ದಾರೆ. ಇಡೀ ರಿಸರ್ವೇಶನ್ ಇಂದಾಗಿ ನಮ್ಮ ಏನಾಗಿದೆ, ಶಿಕ್ಷಣ ಹಾಳಾಯಿತು, ಉದ್ಯೋಗ, ಇಡೀ ಇಲಾಖೆಗಳು ಭ್ರಷ್ಟಾಚಾರ, ಒಂದು ಕಾಲದಲ್ಲಿ ರಿಸರ್ವೇಷನ್ಲೇ ಭ್ರಷ್ಟಾಚಾರ ಜಾಸ್ತಿ ಅಂತ ಇತ್ತು. ಸೊ ಹಾಗಾಗಿ ಅದೇನಾಗಿದೆ ಅಂತ ಹೇಳಿ ಇವರಿಗೆ 10% ಲಾಭ ಆದರೂ ಎಲ್ರಿಗೂ ಲಾಭ ಆಗಿದೆ ಅಂತ ಹೇಳಿ ಪ್ರೆಸೆಂಟ್ ಮಾಡ್ತಾರೆ. ಅದೇ ರೀತಿ ಮೇಲ್ವರ್ಗದಲ್ಲಿ 10%ಗೆ ಅನ್ಯಾಯ ಆದರೆ ಎಲ್ರಿಗೂ ಅನ್ಯಾಯ ಆಗ್ತದೆ ಅಂತೇಳಿ, ಕೇವಲ 10%ಗೆ ಆದರೂ. ಸೊ ಹಾಗಾಗಿ ಅದಕ್ಕೆ ಕಾನೂನುಗಳು ಭಾರಿ ಬರ್ತದೆ. ಈಗ ಎಕನಾಮಿಕ್ ಬೇಸಲ್ಲಿ ವೀಕರ್ ಸೆಕ್ಷನ್, ಎಕನಾಮಿಕಲಿ ವೀಕರ್ ಸೆಕ್ಷನ್ ರಿಸರ್ವೇಷನ್ 10% ಬಂದದ್ದು ಅದೇ ಕಾರಣದಿಂದ. ಅಂದ್ರೆ ಬ್ರಾಹ್ಮಣರಿಗೆ ಇಲ್ಲಿ ರಿಸರ್ವೇಷನ್ ಇಲ್ಲದವಾಗಿ ಹಿಂದುಳಿದಿರುವಂತ ಮೇಲ್ವರ್ಗದ ಸಮುದಾಯ ವಿದ್ಯಾರ್ಥಿಗಳಿಗೆ 10% ರಿಸರ್ವೇಷನ್ ಬಂದದ್ದು ಅದೇ ಕಾರಣಕ್ಕೆ. ಸೊ ಇವತ್ತು ನೀವು ನೋಡಿ ಲ್ಯಾಂಡ್ ರಿಫಾರ್ಮ್ ಅಂದ್ರೆ ಬೇಸಿಕಲಿ ರಿಸರ್ವೇಷನ್ ಅನ್ನುವಂತ ಒಂದು ಸಿಸ್ಟಮೇ ಅದು ಇಲ್ಲಿ ಆರ್ಥಿಕ ವಿಚಾರವನ್ನು ಆರ್ಥಿಕ ವಿಚಾರದ ಆಚೆ ನಿಂತು ಮಾತನಾಡುವಂತ ವಿಚಾರ ಅಲ್ವಾ? ಹೌದು. ಸಾಮಾಜಿಕವಾಗಿ ಯಾವ ರೀತಿ ಹಿಂದುಳಿದಿದ್ದಾರೆ ಅವರನ್ನು ಸೋಷಿಯಲಿಯಾಗಿ ಅಪ್ಲಿಫ್ಟ್ ಮಾಡಬೇಕು ಅನ್ನುವಂಥದ್ದೇ ಕಾಳಜಿ. ಅದಂದ್ರೆ ಇವತ್ತು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಅಂದ್ರೆ ಇನ್ನೂ ವಿಚಾರಣೆಗೆ ಎತ್ತಿಕೊಳ್ಳಿಲ್ಲ. ಸುಪ್ರೀಂ ಕೋರ್ಟ್ ಅದೇ ವಿಚಾರ ಮಾತಾಡ್ತಾ ಇರೋದು. ಎಕನಾಮಿಕ್ ಕ್ರೈಟೀರಿಯಾ ಅಲ್ಲ, ಅಲ್ಲಿ ಸೋಷಿಯಲ್ ಮತ್ತೆ ಹಿಸ್ಟಾರಿಕಲ್ ಡಿಸ್ಅಡ್ವಾಂಟೇಜ್ ಹೇಗಿತ್ತು ಅದು ಬಾರಿ ಮುಖ್ಯ ಅಂತೇಳಿ. ಸೊ ರಿಸರ್ವೇಷನ್ ಜೊತೆಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಯಾಕೆ ಮೇಲ್ವರ್ಗ ಕನ್ಸಾಲಿಡೇಟ್ ಆಗಿ, ಅಂದ್ರೆ ಅವರ ಹಿಂದೆ ಕಾಂಗ್ರೆಸ್ ಇರುವಾಗಲೂ ಅವರೇ ಇದ್ದದ್ದು, ಅವ್ರದ್ದೇ ಒಂದು ವರ್ಗ, ಅವ್ರಲ್ಲಿ ಕೆಲವು ಮತ್ತು ವರ್ಗಕ್ಕೆ ಇರಲಿಲ್ಲ ಅಂತ. ಏನು ಈ ಕೆಳಗಿನವರೆಲ್ಲ ಮೇಲೆ ಹೋಗಿಲ್ಲ, ಒಂದು 10% ಅಡ್ವಾಂಟೇಜ್ ಪಡ್ಕೊಂಡಿದ್ದಾರೆ. ಇವತ್ತು ಕೂಡ ದಲಿತರಲ್ಲಿ 1-2% ಗವರ್ಮೆಂಟ್ ಎಂಪ್ಲಾಯ್ ಇರ್ಬೋದು, SC STಗಳಲ್ಲಿ, OBCಗಳಲ್ಲಿ ಅದು ಕೂಡ ಏನು CND ಗ್ರೂಪ್ ಜಾಸ್ತಿ ಇರೋದು ಸಫಾಯಿ ಕರ್ಮಚಾರಿಗಳು. ಅಲ್ಲಿ ಕಾಂಪಿಟೇಷನ್ ಇಲ್ಲ, ಅಲ್ಲಿ ಅವರೇ ಇರೋದು. ಸೊ ಹೀಗಿದ್ರು ಏನಾಗ್ತದೆ ಅಂತ ಹೇಳಿದ್ರೆ, ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಕಮ್ಯುನಲ್ ಹಿಂದೂ ಮುಸ್ಲಿಂ ಬಂದ ನಂತರ ನೀವು ಎಕನಾಮಿಕ್ ಎಜೆಂಡಾಗಳು ನೋಡಿ, ಎಲ್ಲಿಯಾದರೂ ಇವತ್ತು ಲ್ಯಾಂಡ್ ರಿಫಾರ್ಮ್ ಬಗ್ಗೆ ನಾವು ಮಾತಾಡ್ತೇವಾ? ರಿಸರ್ವೇಷನ್ ಮಾತಾಡಿದ್ರೆ ಅಪ್ಪರ್ ಸ್ಟಾರ್ಟ್ ಆದ ರಿಸರ್ವೇಷನ್ ಬಗ್ಗೆ ಮಾತಾಡ್ತೇವೆ. ಮತ್ತೆ ಎಲ್ಲ ದಿಕ್ಕಲ್ಲಿ ಹೋರಾಟ ನಡೆದದ್ದು ನಾವು ದರ ಏರಿಕೆ ಬಗ್ಗೆ ಮಾತಾಡೋದಿಲ್ಲ. ಈಗ ಏನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯ್ತು, ಇನ್ನೊಂದು ಕಡೆ ಅಡುಗೆ ಅನಿಲ 1000 ದಾಟಿತ್ತು, ಮಾತಾಡೋದಿಲ್ಲ. ಅಲ್ಲ, ವೆರಿ ಕ್ಲಿಯರ್. ಅಂದ್ರೆ ವ್ಯವಹಾರ ನಷ್ಟ ಆಗ್ತಾ ಉಂಟು. ಅಂದ್ರೆ ಭಾರಿ ಕ್ಲಿಯರ್ ಡಿವಿಷನ್ ಏನು ಅಂತ ಹೇಳಿದ್ರೆ, ಈಗ ಕಮ್ಯುನಲ್ ಪಾಲಿಟಿಕ್ಸ್ ಬಂದ ನಂತರ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಿ ಕೂಡ ಎಕನಾಮಿಕ್ ಇಶ್ಯೂಸ್ ಮುಂಚೂಣಿಗೆ ಬರ್ತಾ ಇಲ್ಲ. ಅನ್ಎಂಪ್ಲಾಯ್ಮೆಂಟ್ ಚರ್ಚೆಗೆ ಬರ್ತಾ ಇಲ್ಲ, ಪವರ್ಟಿ ಚರ್ಚೆಗೆ ಬರ್ತಾ ಇಲ್ಲ, ಇನ್ಇಕ್ವಾಲಿಟಿ ಚರ್ಚೆಗೆ ಬರ್ತಾ ಇಲ್ಲ. ಅದರ ಜೊತೆಗೆ ಶಿಕ್ಷಣ, ಒಳ್ಳೆ ಶಿಕ್ಷಣ ಅಂದ್ರೆ ಗೌರ್ಮೆಂಟ್ ಶಿಕ್ಷಣ ಕೊಡಬೇಕು ಅಂತ ಹೇಳೋ ವಿಷಯ ಚರ್ಚೆ ಬರ್ತಾ ಇಲ್ಲ, ಗೌರ್ಮೆಂಟ್ ಆರೋಗ್ಯ ಕೊಡಬೇಕು ಅಂತ ಹೇಳೋ ಚರ್ಚೆಗೆ ಬರ್ತಾ ಇಲ್ಲ. ಅದರ ಬದಲು ನಿಮ್ಗೆ ಬರ್ತಾ ಇರೋದೇನು ಅಂತ ಹೇಳಿದ್ರೆ, ನೀವು ಇದೆ ಏನು ತಿನ್ಬೇಕು, ನೀವು ದನ ತಿನ್ಬೇಕಾ, ಏನ್ ತಿನ್ಬೇಕು, ಯಾರಲ್ಲಿ ಖರೀದಿಸಬೇಕು, ಯಾರಿಗೆ ಮಾರಾಟ ಮಾಡಬೇಕು, ಯಾರನ್ನು ಪ್ರೀತಿಸಬೇಕು, ಯಾರನ್ನು ಮದುವೆ ಆಗ್ಬೇಕು, ಏನು ಊಟ ಮಾಡಬೇಕು, ಅಂದ್ರೆ ಎಲ್ಲಿ ಕೂಡ ಏನು ಉತ್ಪಾದನೆ ಇದೆಲ್ಲ, ಬಂಡವಾಳ ಇರ್ಬೋದು, ಭೂಮಿ ಇರ್ಬೋದು, ಉದ್ಯೋಗ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ, ಇದೆಲ್ಲವೂ ನೀವು ಉತ್ಪಾದನೆ ಮಾಡಲಿಕ್ಕೆ, ಆದಾಯ ಗಳಿಸಲಿಕ್ಕೆ ಇದೆಲ್ಲವೂ ಮೂಲ ಪರಿಕರಗಳು. ನೀವು ಅದರ ಬಗ್ಗೆ ಮಾತೇ ಆಡೋದಿಲ್ಲ. ನೀವು ಉಸಿರೆತ್ತಿದ್ರೆ ಮಾತಾಡೋದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್,
ಮತ್ತೆ ದನದ ಮಾಂಸ, ಧರ್ಮರಕ್ಷಕರು, ಧರ್ಮರಕ್ಷಣೆ, ಧರ್ಮಕ್ಕೆ ಅಪಾಯ, ಇದನ್ನೇ ಮಾತಾಡ್ತಾ ಇರ್ತೀರಿ. ಸೊ ಅಂದರೆ ಇಡೀ ಎಜೆಂಡಾಗಳು ಎಷ್ಟು ಶಿಫ್ಟ್ ಆಗಿದ್ದಾವೆ ಅಂತ ಹೇಳಿದ್ರೆ, ಈ 70% ಜನರಿದ್ದಾರಲ್ಲ ಏಣಿಯ ಬುಡದಲ್ಲಿ, ಅವರಿಗೆ ಸಿಗುವ ಅಲ್ಪ ಸ್ವಲ್ಪ ಲಾಭಗಳು ಕೂಡ ಕಿತ್ತುಕೊಂಡು ಹೋಗಿವೆ. ಇವತ್ತು ಒಂದು ತೆರಿಗೆ ರೇಟು ನಾನು ಹೇಳಿದಲ್ಲ, ದೊಡ್ಡ ಮಟ್ಟಿಗೆ ತೆರಿಗೆಯಲ್ಲಿ ಎಲ್ಲ ದಿಕ್ಕಲ್ಲಿ GST ಬಂದ ನಂತರ ಆಲ್ಮೋಸ್ಟ್ ನನ್ನ ಪ್ರಕಾರ ತೆರಿಗೆ ದರ ತುಂಬ ಬಡವರು ಕಟ್ಟೋ ತೆರಿಗೆ ಜಾಸ್ತಿ ಆಗಿದೆ. ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ಸು ಅದೆಲ್ಲ ಸೇರಿಸಿದರೆ ನಿಮಗೆ ನಾನು ಹೇಳಿದಲ್ಲ, ಇವತ್ತು ನಮ್ಮ ದೇಶದ ಅಭಿವೃದ್ಧಿಯನ್ನು ನಿಜ ರೂಪದಲ್ಲಿ ದೊಡ್ಡ ಮಟ್ಟಿಗೆ ಫೈನಾನ್ಸ್ ಮಾಡ್ತಾ ಇರೋದು ಬಡವರ ತೆರಿಗೆ. ಸೊ ಹೀಗೆ ಎಸ್ ಸರ್, ನಾನು ಈಗ ಮುಗಿಸುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಸಾಮಾಜಿಕವಾಗಿ ತುಂಬ ಏನು ಯಾತನೆಯ ಸನ್ನಿವೇಶ, ತುಂಬ ಕಲುಷಿತವಾದಂಥ ಈ ಒಂದು ಸನ್ನಿವೇಶದಲ್ಲಿ ತಕ್ಕ ಮಟ್ಟಿಗಾದರೂ ಸಾಮಾಜಿಕ ಸ್ವಾಸ್ಥ್ಯ, ಸಾಮಾಜಿಕ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ನಮ್ಮಲ್ಲಿ ಒಂದು ಭಾರಿ ದೊಡ್ಡ ಸೌಹಾರ್ದತೆಯ ಪರಂಪರೆ ಇತ್ತು. ನಾವು ಅದನ್ನು ಮತ್ತೆ ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಏನಾಗಬೇಕು, ಏನು ಮಾಡಬಹುದು, ಈ ರೀತಿಯ ಬಿರುಕುಗಳು, ಬಿಕ್ಕಟ್ಟುಗಳು ನಾವು ಹಳೆ ಕಾಲದಲ್ಲೂ ನೋಡಿದ್ದೇವೆ, ಬಸವಣ್ಣನ ಕಾಲದಲ್ಲೂ ಕೂಡ ನೋಡಿದೆವು. ಎಸ್, ಏನಾಗಬೇಕು, ಏನು ಮಾಡಬಹುದು ತಕ್ಕ ಮಟ್ಟಿಗೆ? ನೋಡಿ, ನನಗೆ ಅನಿಸ್ತಾ ಇರೋದು ಈಗ ಇದರಲ್ಲಿ ದೊಡ್ಡ ಮಟ್ಟಿಗೆ ನೀವು ಆಶ್ಚರ್ಯ ಪಡ್ಬೋದು, ಮಠ ಮಂದಿರಗಳ ಪಾತ್ರ ಇದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಗಾಂಧೀಜಿ ಹೇಳ್ತಾರೆ ಧರ್ಮ ರಹಿತ ರಾಜಕೀಯ ಇದೆಲ್ಲ ಅದು ಭಾರಿ ಕೆಟ್ಟದ್ದು ಅಂತೇಳಿ. ರಾಜಕೀಯದ ಬುನಾದಿ ಧರ್ಮ ಆಗಿರ್ಬೇಕು ಅಂತೇಳಿ. ಗಾಂಧಿ ಹೇಳುವ ಧರ್ಮ ಯಾವ್ದು ಸರ್? ಗಾಂಧಿ ಹೇಳುವ ಧರ್ಮನು ಈಗ ನಮ್ಮಲ್ಲಿ ಕಾರಬಾರು ಮಾಡ್ತಿರುವ ಧರ್ಮಕ್ಕೂ ವ್ಯತ್ಯಾಸ ಇದೆ. ಈಗ ರಾಜಕೀಯದ ಬುನಾದಿ ಧರ್ಮ ಆಗುದು ಬೇರೆ, ಧರ್ಮವನ್ನು ರಾಜಕೀಯಕ್ಕೆ ಬಳಸುವುದು ಬೇರೆ. ಅರ್ಥ ಆಯ್ತಾ? ಸೊ ದಿಸ್ ಆರ್ ಟೂ ಡಿಫರೆಂಟ್ ಥಿಂಗ್ಸ್. ಸೊ ರಾಜಕೀಯದ ಬುನಾದಿ ಧರ್ಮ ಆಗಬೇಕು ಅಂದ್ರೆ ಯಾವುದೇ ಧರ್ಮದ ಬಹುದೊಡ್ಡ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವೆಲ್ಲ ಮೂಲತಃ ಒಂದು ಪ್ರಾಣಿಗಳೇ, ಮನುಷ್ಯರು ಬೇಸಿಕಲಿ ಸೋಷಿಯಲ್ ಎನಿಮಲ್ಸ್ ಅಂತ ಹೇಳ್ತಾರೆ. ಸೊ ಮೂಲತಃ ನಾವು ಪ್ರಾಣಿಗಳು. ಆ ಪ್ರಾಣಿ ಗುಣವನ್ನು ಕಡಿಮೆ ಮಾಡಿ ಮನುಷ್ಯ ಗುಣವನ್ನು ಹೆಚ್ಚು ಮಾಡೋದು ಧರ್ಮದ ಮೂಲ ಉದ್ದೇಶ. ಕಾಮ, ಕ್ರೋಧ, ಮದ, ಮತ್ಸರಗಳನ್ನು ಹಿಡಿತದಲ್ಲಿ ನಿಗ್ರಹಗೊಳಿಸಿ ಕಂಟ್ರೋಲ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಮನುಷ್ಯರಾಗಿ ಸಹಕಾರದಿಂದ ಬದುಕಲಿಕ್ಕೆ ಅವಕಾಶ ಮಾಡೋದು ಧರ್ಮ. ಸೊ ಅದಕ್ಕೆ ಧರ್ಮ ಬೇಕು ಅಂತೇಳಿ. ಧರ್ಮ ಅಂತ ಹೇಳಿದ್ರೆ ನಾನು ಮಠ, ಮಂದಿರ, ದೇವರು, ರಾಮ, ಬೀದಿಯಲ್ಲಿ ಇವತ್ತು ಹೋರಾಡ್ತಾ ಇರುವಂತದ್ದಲ್ಲ, ಅದಲ್ಲ ಧರ್ಮ ಅಂತ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನ ಮೇಲೆ ನಿಗ್ರಹ ಸಾಧಿಸ್ಲಿಕ್ಕಿರುವ ಅಸ್ತ್ರಗಳು. ಈಗ ಇವತ್ತು ಇವರು ನಮ್ಮಲ್ಲಿ ಉಪವಾಸ ಇದೆ, ಸಾಕಷ್ಟು ಧಾರ್ಮಿಕ ಆಚರಣೆಗಳಿವೆ. ಉಪವಾಸದ ಉದ್ದೇಶ ಏನಪ್ಪ? ಉಪವಾಸ ಉದ್ದೇಶ ಅಂತ ಹೇಳಿದ್ರೆ ಒಂದಿನ ಸುಮ್ಮನೆ ಕೂತು ನೀರು ಕುಡಿದು ರಾತ್ರಿ ಆಗುವಾಗ ಚೆನ್ನಾಗಿ ಹಣ್ಣು ಹಂಪಲು ತಿನ್ನುವುದು ಅಂತ ಅಲ್ಲ ಅದು. ಅಥವಾ ಅದರಿಂದ ನಮ್ಮ ಹೊಟ್ಟೆ ಶುದ್ಧಿ ಆಗ್ತದೆ, ಡಿಟಾಕ್ಸಿಫಿಕೇಶನ್ ಆಗ್ತದೆ, ಅದಲ್ಲ. ಅದು ಒಂದಿರ್ಬೋದು ಫಿಸಿಕಲ್. ಬಟ್ ಅದೇ ಫಿಲಾಸಫಿಕಲ್ ಏನು ಅಂತ ಹೇಳಿದ್ರೆ, ನಿನಗೆ ಹಸಿವು ಅಂದರೆ ಏನು ಅಂತ ಅರ್ಥ ಆಗ್ತದೆ. ತತ್ವ ಅದು ನಿನಗೆ ಅಂದರೆ ಈ ಸುತ್ತ ಇರುವ ಬಡತನ, ಅವರ ಹಸಿವು, ಅವ್ರನ್ನ ಅರ್ಥ ಆಗ್ಬೇಕಾದ್ರೆ ನೀನು ಫಸ್ಟಿಗೆ ಅದನ್ನು ಅನುಭವಿಸ್ಬೇಕು. ನಿಮಗೆ ಅದು ಅನುಭವನೇ ಇಲ್ಲದಿದ್ದರೆ ಆಗ ನಿಮಗೆ ಮತ್ತೊಬ್ಬರ ಕಷ್ಟ ಗೊತ್ತಾಗ್ತದೆ. ನೀವು ಕಷ್ಟ ಗೊತ್ತಾದರೆ ನೀವು ಅವರ ಕಷ್ಟದಲ್ಲಿ ಪಾಲ್ಗೊಳ್ಳಿಕ್ಕಾಗ್ತದೆ ಅಂತೇಳಿ. ಇದೆಲ್ಲ ಧಾರ್ಮಿಕ ಆಚರಣೆ ಇರುವ ಫಿಲಾಸಫಿ. ಆಹಾರಗಳನ್ನೆಲ್ಲ ತ್ಯಾಗ ಮಾಡಿದಾಗ ತ್ಯಾಗ ಅನ್ನೋದು ಏನಂತ ಕೂಡ ಗೊತ್ತಾಗುತ್ತೆ. ವೆರಿ ಇಂಪಾರ್ಟೆಂಟ್. ನನ್ನ ಜೊತೆಗೆ ಉಳಿದ ಜನ ಇದ್ದಾರೆ, ಬಡವರಿದ್ದಾರೆ, ಕಷ್ಟದಲ್ಲಿದ್ದವ್ರೆ, ಅವ್ರು ಹೇಗಿದ್ದಾರೆ, ಅವರ ನೋವು ಏನು ಅಂತ ಅರ್ಥ ಮಾಡಿಕೊಳ್ಬೇಕಾದ್ರೆ ನೀವು ಅನುಭವಿಸ್ಬೇಕು ಅದನ್ನು. ಹಾಗಾದರೆ ಮಾತ್ರ ಗೊತ್ತಾಗೋದು. ಆ ದೃಷ್ಟಿಯಿಂದ ಸಾಕಷ್ಟು ಧಾರ್ಮಿಕ ಆಚರಣೆಗಳಿರುವುದು ಈ ನಿಟ್ಟಿನಲ್ಲಿ. ಬಟ್ ಏನಾಗಿದೆ ಅಂತ ಹೇಳಿದ್ರೆ, ಅದು ಕೇವಲ ಆಚರಣೆ, ಪೂಜೆ, ಪುನಸ್ಕಾರ, ರಿಚುವಲ್ ಆಗಿ ಬಿಟ್ಟರೆ ಅದರ ಹಿಂದೆ ಇರುವ ಫಿಲಾಸಫಿಗೆ ಬಂದಿಲ್ಲ. ಸೊ ಹಾಗಾಗಿ ನಮಗೆ ಧರ್ಮ ಅಂದ್ರೆ ದೇವರು, ದಿಂಡ್ರು, ದೇವಸ್ಥಾನ, ಮಠ, ಮಂದಿರ ಅಂತ ಆಗಿಬಿಟ್ಟಿದೆ. ಅದಲ್ಲ, ಆ ಥರದ ಧರ್ಮದ ಬಗ್ಗೆ ಮಾತಾಡೋದಲ್ಲ ನಾನು ಮಾತಾಡ್ತಾ ಇರೋದು. ಗಾಂಧೀಜಿ ಹೇಳುವ ಧರ್ಮ ಅಂದ್ರೆ ಜನರ ಕಾಮ, ಕ್ರೋಧ, ಮದ, ಮತ್ಸರಗಳ ಮೇಲೆ ನಿಗ್ರಹ ತರುವಂಥ ಒಂದು ಧಾರ್ಮಿಕ ಆಚಾರ ವಿಚಾರಗಳು ಜನರ ಪ್ರಜ್ಞೆ ಭಾಗ ಆಗಬೇಕು. ಅವ್ರು ಹೆಚ್ಚೆಚ್ಚು ಮನುಷ್ಯರಾಗ್ತಾರೆ. ಮನುಷ್ಯರಾಗುವ ಮೂಲಕ ಏನಂದ್ರೆ ನಾವು ಮತ್ತೊಂದು ಭ್ರಾತೃತ್ವ ಬೆಳೀತದೆ, ನಾವು ಒಟ್ಟಿಗೆ ಸೇರಿ ಬದುಕಬೇಕು, ಅದನ್ನೇ ಹೇಳ್ತಾ ಇರೋದು. ಸೊ ಹೀಗಾಗಿ ಮೂಲ ನಾನು ಹೇಳ್ತಾ ಇರೋದು, ಈ ಮಠ ಮಂದಿರಗಳಿಗೆ ದೊಡ್ಡ ಪಾತ್ರ ಇದೆ. ಇವತ್ತು ಆಡುವ ಕೇವಲ ಅಡ್ಡ ಪಲ್ಲಕ್ಕಿ, ಉದ್ದ ಪಲ್ಲಕ್ಕಿ ಥರ ರಥೋತ್ಸವ ಮಾಡೋದು, ಆಚಾರ, ಈ ಆಡಂಬರ ಎಲ್ಲ ಬಿಟ್ಟು ರಿಯಲ್ ಸೆನ್ಸಲ್ಲಿ ಜನರಿಗೆ ಧರ್ಮ ಅಂದರೆ ಏನು, ಅದರ ಫಿಲಾಸಫಿ ಏನು, ಅದು ಯಾವುದೇ ಧರ್ಮ ಇರ್ಬೋದು, ಇಸ್ಲಾಂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಅದನ್ನು ಆಚರಣೆಗೆ ಸೀಮಿತಗೊಳಿಸುವ, ಅದನ್ನು ಸ್ವಲ್ಪ ಮುಂದಾಕೊಂಡು ಹೋಗಿ ಇದು ಮನುಷ್ಯ ಗುಣವನ್ನು ಹೇಗೆ ಬೆಳೆಸದೆ,
ಆಗ ಅದು ಭಾರಿ ಮುಖ್ಯವಾಗಿ ಬೆಳಿಬೇಕು. ಆಗ ಈಗ ಇದೆಲ್ಲ ಧರ್ಮದ ಹೆಸರಲ್ಲಿ ರಾಕ್ಷಸಿ ಪ್ರವೃತ್ತಿಯನ್ನು ಬೆಳೆಸೋ ಈ ಧರ್ಮವನ್ನು ರಾಜ್ಯಕ್ಕೆ ಬಳಸುವುದು ಅಂತ ಹೇಳಿದ್ರೆ ಯಾವ ಧರ್ಮ ಹೇಳ್ತದೆ? ಧರ್ಮ ಹೇಳೋದು ಕಾಮ ಕ್ರೋಧ ಮದ ಮತ್ಸರ ಮೇಲೆ ಹತೋಟಿ ಬೇಕು ಅಂತ. ಬಟ್ ಇದನ್ನು ಬೆಳೆಸ್ತಾ ಇದೆಯಲ್ಲ ಇವರು ಮಾಡೋ ರಾಜಕೀಯ. ಧರ್ಮವನ್ನು ನೀವು ರಾಜಕೀಯಕ್ಕೆ ಬಳಸುವುದು ಅಂತ ಹೇಳಿದ್ರೆ ನಿಮ್ಮ ಕಾಮ ಕ್ರೋಧ ಮದ ಮತ್ಸರಗಳನ್ನು ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡೋದು ನೀವು. ಸೊ ಹಾಗಾದರೆ ಸೊಸೈಟಿ ಮತ್ತು ಅವನತಿಗೆ ಹೋಗ್ತಾ ಇದೆ. ಸೊ ಇದು ಫಸ್ಟ್ ಲೆವೆಲಲ್ಲಿ ಆಗಬೇಕು ನನ್ನ ಮಟ್ಟಿಗೆ. ಇದ್ರ ಜೊತೆಗೆ ಮತ್ತೊಂದು ನಾನು ದೊಡ್ಡ ಮಟ್ಟಿಗೆ ಆಲೋಚನೆ ಮಾಡ್ತಾರೆ ಏನು ಅಂತ ಹೇಳಿದ್ರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಇವರಿಗೆ ಇಷ್ಟು ಜನ ಯೂನಿವರ್ಸಿಟಿಗಳಿವೆ. ಇದು ನಮ್ಮದೇನಪ್ಪ ಸೌತ್ ಕೆನರಾ ಅಂತ ಕೇಳೋದೇ ಬೇಡ, ದೊಡ್ಡ ಮಕ್ಕನ ಕಾಶಿಯ ಆಗಿದೆ ಇದು ಎಜುಕೇಷನ್ ಸೆಂಟರ್. ಇಷ್ಟೆಲ್ಲ ಇದ್ರು ನಿಮಗೆ ಎಷ್ಟು ಜನ ಇದರ ವಿರುದ್ಧ ಮಾತಾಡಿದರು? ವಿರುದ್ಧ ಮಾತಾಡೋದು ಬೇಡಪ್ಪ. ನಾನು ಹೇಳೋದು ಒಂದು ಸರ್ಕಾರ ಆರೋಗ್ಯಕರ ಸಮಾಜ ಯಾವ ರೀತಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಎಷ್ಟು ಜನ ಮಾತಾಡೋದು ಬೇಡವಾ? ಬಟ್ ಇವತ್ತು ನಮ್ಮಲ್ಲಿ ಎಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದನ್ನು ಮಾತಾಡಿದರೆ ಕೇಳಲಿಕ್ಕೂ ಜನ ಇಲ್ಲ ಅಂತ ಹೇಳೋ ಸ್ಥಿತಿ ಬಂದಿದೆ ಈ ರೀತಿ ಮಾತಾಡಿದರೆ. ಸೊ ನಾನು ಹೇಳೋದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಪ್ರೈಮರಿ ಟು ಯೂನಿವರ್ಸಿಟಿ ತನಕ ಇವರು ದೊಡ್ಡ ಮಟ್ಟಿಗೆ ಇದನ್ನು ಚರ್ಚೆಗೆ ಎತ್ತಿಕೊಳ್ಬೇಕು. ಯಾಕೆ ಹೀಗಾಗ್ತದೆ? ಹೀಗಾದರೆ ಏನಾಗ್ಬೋದು ನಮ್ಮ ದೇಶ ರಾಜ್ಯದ ಸ್ಥಿತಿ? ಇದು ನಮ್ಮ ಬಹುಶಃ ಜನಾಂಗ ಏನಾಗ್ಬೋದು ಸರ್? ಇದು ಅಲ್ಲಿಗೆ ನಾನು ಮುಗಿಸಬೇಕಾಗಿದೆ. ಕಾನೂನು ಕಾಪಾಡೋರು ಏನು ಮಾಡ್ಬೇಕು ಸರ್? ಕಾನೂನು ಕಾಪಾಡೋರು ನಾನು ಹೇಳ್ದಲ್ಲ ಅದೆಲ್ಲ ಸರಿಯಾಗಬೇಕು. ಯಾರು ಈಗ ನಾನು ಹೇಳ್ದಲ್ಲ ನಿಮಗೆ ಕಾನೂನು ಜಾರಿ ಬರಬೇಕು ಅಂತ ಹೇಳಿದ್ರೆ ಈ ಪೊಲೀಸ್ ವ್ಯವಸ್ಥೆ ಇದೆಲ್ಲ ಈ ಪೊಲಿಟಿಕಲ್ ಪವರಿಂದ ಅಟೋನಮಿ ಬರಬೇಕು. ಅದಕ್ಕೆ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಮಾತಾಡಿ ಎಷ್ಟು ವರ್ಷ ಆಯಿತು. ನೀವು ಅದನ್ನು ಇಂಡಿಪೆಂಡೆಂಟ್ ಆಗಿ ಬಿಡಿ ಅಂತೇಳಿ. CBI ಇಂಡಿಪೆಂಡೆಂಟ್ ಅಂತ ಹೇಳ್ತೇವೆ, ಇವತ್ತು ಕೂಡ ಅದು ಅವರಿಗೆ ಬೇಕಾದಾಗ ಆಗ್ತಾ ಇದೆ. ನಾನು ಎಲ್ಲಿವರೆಗೆ ನಿಮ್ಮ ಪೊಲೀಸ್ ವ್ಯವಸ್ಥೆ ಈ ಪೊಲಿಟಿಕಲ್ ಕ್ಲಚಸ್ಸಿಂದ ಹೊರಗೆ ಬರೋದಿಲ್ಲೋ ಅಲ್ಲಿವರೆಗೆ ಅದು ಏನಾಗ್ತದೆ, ಯಾರೇ ಬರಲಿ, ಇವತ್ತು BJP ಹಿಂದೆ ಕಾಂಗ್ರೆಸ್ ಮತ್ತೆ ಮುಂದೆ ಬಂದಾಗ ಅವರ ಕೆಳಗೆ ಬರ್ತಾ ಇದೆ. ಕೊನೆಯದಾಗಿ ಆಡಳಿತ ನಡೆಸುವವರ ರಾಜಧರ್ಮ ಹೇಗಿರಬೇಕು? ಸೊ ಆಡಳಿತ ನಡೆಸುವವರು ಹೇಗಿರಬೇಕು ಅಂತ ಹೇಳೋದು ಅದು ಜನರ ಮೇಲೆ ತೀರ್ಮಾನ ಆಗಿ ನಿಂತಿದೆ. ಅದು ಜನರು ಎಂಥವ್ರನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳೋದು ಭಾರಿ ಮುಖ್ಯ. ಜನರಿಗೆ ಬೇಸಿಕಲಿ ಅವ ನಮ್ಮ ಜಾತಿಯ ನಮ್ಮ ಧರ್ಮನ ಅಂತ ಹೇಳೋ ನೋಡೋ ಬದಲು ಅವ ಎಷ್ಟು ಯೋಗ್ಯ, ಹೌ ಫಿಟ್ ಈಸ್ ಟು ರೂಲ್. ಸೊ ಈ ರೀತಿ ನೋಡಿದ್ರಿಂದಲ್ವ ಕ್ರಿಮಿನಲ್ಸ್ಗಳು ಬರೋದು. ಯಾವುದೇ ರೀತಿ ಅಂದರೆ ಜನರ ಆರೋಗ್ಯದ ಬಗ್ಗೆ ಶಿಕ್ಷಣ ಬಗ್ಗೆ ಏನು ಕಾಳಜಿ ಇಲ್ಲದವರೆಲ್ಲ ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗ್ತಾರೆ. ಆಯ್ಕೆ ಆದವರು ಕಟ್ಟ ಕಡೆ ಕ್ಷಣದಲ್ಲಾದ್ರೂ ಏನು ಮಾಡಬೇಕು ಅವರು? ಕಟ್ಟ ಕಡೆ ಕ್ಷಣದಲ್ಲೂ ನನ್ನ ಪ್ರಕಾರ ಇಂಥ ಸಂದರ್ಭದಲ್ಲಿ ಇದೆಲ್ಲ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಔಟ್ರೈಟ್ ಆಗಿ ಕಂಡೆಮ್ ಮಾಡಬೇಕು. ನನ್ನ ಪ್ರಕಾರ ನಮ್ಮ ರಾಜ್ಯದಲ್ಲಿ ನಡೆಯುವಂಥದ್ದು ಅವ್ರು ತುಂಬ ಶಾರ್ಟ್ ಸೈಟೆಡ್ ಆಗಿ ಆಲೋಚನೆ ಮಾಡಬಾರ್ದು. ನೆಕ್ಸ್ಟ್ ಇಲೆಕ್ಷನು ನಾನು ಹೇಗೆ ಮುಖ್ಯಮಂತ್ರಿ ಉಳಿತೇನೆ ಅದು ಮುಖ್ಯ ಅಲ್ಲ, ನಮ್ಮ ರಾಜ್ಯ ಏನಾಗ್ತದೆ, ನಮ್ಮ ರಾಜ್ಯ ಏನಾಗುತ್ತೆ. ಆಚೆ ಕಡೆ ತಮಿಳುನಾಡಿನವರು, ಆಚೆ ಕಡೆ ಆಂಧ್ರದವರು, ತೆಲಂಗಾಣದವರು, ಇಲ್ಲಿ ಉದ್ಯಮಿಗಳಿಗೆ ಸ್ಟಾರ್ಟ್ಅಪ್ನವರಿಗೆ IT BT ಅವರಿಗೆಲ್ಲ ಬನ್ನಿ ಅಂತ ಕರೀತಾ ಇದ್ದಾರೆ. ಕರ್ನಾಟಕದ ಕಥೆ ನೋಡಿ ಅಂತ ರಾಜ್ಯ ಅಂತ ಹೇಳಿದ್ರೆ ಇಲ್ಲ ಜನರೇ ಏನಾಗಬೇಕು, ಇವರ ಭವಿಷ್ಯ ಏನು, ಇಲ್ಲ ಯುವ ಜನರ ಭವಿಷ್ಯ ಏನು. ಸೊ ನಮ್ಮ ಹಾಗೆ ಸೀನಿಯರ್ ಸಿಟಿಜನ್ಸ್ ಬಿಡಿ, ನಮ್ದೆಲ್ಲ ಮುಗ್ದೋಯ್ತು. ಬಟ್ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯುವ ಜನರಿದ್ದಾರೆ. ಸೊ ಇವರ ಭವಿಷ್ಯ ಏನು? ಸೊ ಇವರ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಅವರು ತುಂಬ ಕಠಿಣ ನಿಲುವು ತಗೊಳ್ಬೇಕು ನನ್ನ ಪ್ರಕಾರ. ಏನು ಹಿ ಹ್ಯಾಸ್ ಟು ಕಂಡೆಮ್ ಯಾವುದೇ ರೀತಿಯ ಕಾನೂನನ್ನು ನಿಜವಾದ ರಾಜಧರ್ಮವನ್ನು ಪಾಲನೆ ಮಾಡಬೇಕು. ಕಾನೂನನ್ನು ನಡೆಸುವವರು ನಿಜವಾದ ರಾಜಧರ್ಮವನ್ನು ಪಾಲನೆ ಮಾಡಬೇಕು. ಅದರಲ್ಲಿ ಕೂಡ ಮುಖ್ಯಮಂತ್ರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಅವರು ನಾಯಕತ್ವ ಸರಿಯಾಗಿ ವಹಿಸಿಕೊಂಡ್ರೆ ಅರ್ಧ ಸಮಸ್ಯೆ ಪರಿಹಾರ ಆಗುತ್ತೆ. ಸರ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಕರ್ನಾಟಕ ಸಾಗ್ತಾ ಇದೆ. ಇಂಥ ಒಂದು ವಿಷಾದದ ಸನ್ನಿವೇಶದಲ್ಲಿ ಕೂಡ, ಇಂಥ ಒಂದು ನೋವಿನ ಕಠಿಣ ಸನ್ನಿವೇಶದಲ್ಲಿ ಕೂಡ ಇನ್ನೂ ಕೂಡ ಆಶಾವಾದವನ್ನು ನಾವು ಇರಿಸಿಕೊಳ್ಳಬಹುದು ಮತ್ತು ಎಲ್ಲ ಸಾಧ್ಯತೆಗಳು ಸಮಾಜದ ಆರೋಗ್ಯವನ್ನು, ಸಮಾಜದ ಸ್ವಾಸ್ಥ್ಯವನ್ನು, ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಇನ್ನೂ ಕೂಡ ಅವಕಾಶ ಇದೆ ಅನ್ನುವಂಥ ವಿಚಾರವನ್ನು ಡಾಕ್ಟರ್ ಚಂದ್ರ ಪೂಜಾರಿ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಸರ್, ಥ್ಯಾಂಕ್ ಯು. ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ.